ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಮಾಡಿ. ಹೌದು. ಹರೇ ಕೃಷ್ಣ. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಮಂಜುಳಾ ಮಾತಾಜಿ ಕೋ ಹೋಸ್ಟಾ? ಇಲ್ಲ ಮಾತಾಜಿ, ನಾನಲ್ಲ. ಓಕೆ ಓಕೆ ಹೋಸ್ಟು. ಓಕೆ ಮಾತಾಜಿ. ಹರೇ ಕೃಷ್ಣ. ನಮಸ್ತೆ ನರಸಿಂಹಾಯ ಪ್ರಹ್ಲಾದಾಹ್ಲಾದದಾಯಿನೇ ಹಿರಣ್ಯಾಕಾಶೀಪೋರ್ವಕ್ಷಃ ಶ್ರೀಲಟಂಕಾ ನಖಾಲಾಯೇ ಇತೋ ನರಸಿಂಹ ಪರತೋ ನರಸಿಂಹ ಇತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ ಬಹಿರ್ನರಸಿಂಹ ಹೃದಯೇ ನರಸಿಂಹ ಬಹಿರ್ನರಸಿಂಹ ಹೃದಯೇ ನರಸಿಂಹ ನರಸಿಂಹಮದಿಂ ಶರಣಂ ಪ್ರಪದ್ಯೆ ತವ ಕರ ಕಮಲವರೇ ನಾಖ ಅದ್ಭುತ ಶೃಂಗ ದಲಿತಾ ಹಿರಣ್ಯಕಶಿಪೋ ತನುಭೃಂಗ ಕೇಶವಧೃತಾ ನರಹರಿ ರೂಪ ಜೈ ಜಗದೀಶ ಹರೇ ಜೈ ಜಗದೀಶ ಹರೇ ಜೈ ಜಗದೀಶ ಹರೇ ಜಯೋ ನರಸಿಂಹದೇವ್ ಜಯೋ ನರಸಿಂಹದೇವ್ ನರಸಿಂಹದೇವ್ ಜಯೋ ನರಸಿಂಹದೇವ್ ಜಯೋ ಪ್ರಹ್ಲಾದ್ ಮಹಾರಾಜ್ ಜಯೋ ಪ್ರಹ್ಲಾದ್ ಮಹಾರಾಜ್ प्रहलाद महाराज जयो प्रहलाद महाराज जयो जयो प्रभुपाद 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 जय श्रील प्रभुपाद नरसिंह स्तुति की जय भक्त प्रहलाद की जय हरे कृष्ण. ಹರೇ ಕೃಷ್ಣ. ಇವತ್ತಿನ ತರಗತಿಯನ್ನು ನಾನು ಶುರು ಮಾಡ್ಲಿಕ್ಕಿನ ಮುಂಚೆ ಇಲ್ಲಿ ಬಂದಿರೋರಲ್ಲಿ ಒಂದು ಪ್ರಶ್ನೆನ ಕೇಳ್ತಾ ಇದ್ದೀನಿ. ನೀವು ಯಾವ ಒಂದು ಉದ್ದೇಶವನ್ನ ಇಟ್ಕೊಂಡು ಈ ಭಗವದ್ಗೀತೆ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀರಾ? ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಅನಿಲ್ ಕುಮಾರ್. ಹಲೋ, ಯಾರಾದ್ರೂ ಹೇಳಿ, ಏನ್ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಮಲ್ಲಿ ಅಂತ ಹೇಳ್ಬಿಟ್ಟು ಹೇಳಿ. ಹರೇ ಕೃಷ್ಣ. ಹೇಳಿ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹಾ ಮೇಡಮ್, ಅನಿಲ್ ಕುಮಾರ್ ಅಂತ. ಹೇಳಿ. ಒಂದು ಒಳ್ಳೆ ಧರ್ಮದ ಮಾರ್ಗದಲ್ಲಿ ಉಪದೇಶ. ಒಂದು ಸಾರಿ ನಾನು ಇಂಜಿನಿಯರಿಂಗ್ ಕಾಲೇಜ್ ಲಕ್ಷ್ಮೇಶ್ವರದಲ್ಲಿ. ಹಲೋ. ಹೇಳಿ ಪ್ರಭುಜಿ, ಕೇಳಿಸ್ತಾ ಇದೆ, ಹೇಳಿ. ವಿದ್ಯಾರ್ಥಿಗಳು ಭಗವದ್ಗೀತೆ ಪಾರಾಯಣ ಮತ್ತು ಶ್ರವಣ ಮಾಡ್ತಾರೆ. ನಾನು ಪ್ರಥಮವಾಗಿ ಆನ್ಲೈನ್ ಕ್ಲಾಸ್ ಜಾಯ್ನ್ ಆಗ್ತಾ ಇದ್ದೀನಿ. ಅಗಡಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ ಓಕೆ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ನೀವು ಶೇರ್ ಮಾಡ್ಕೋತೀರಾ? ಹರೇ ಕೃಷ್ಣ. ಯಾವ ಒಂದು ಉದ್ದೇಶ ಇದೆ? ಇವಾಗ ನಾವಿಲ್ಲಿ ಒಂದೂವರೆ ಗಂಟೆಗಳ ಕಾಲ ನಾವಿಲ್ಲಿ ಸಮಯವನ್ನ ನಾವು ಕಳೀತಾ ಇದ್ದೀವಿ ಅಲ್ವಾ? ಸೊ ಅದರಿಂದ ನಾವೇನಾದ್ರೂ ಪಡ್ಕೋಬೇಕು ಅಂತ ನಮ್ಗೆ ಇದ್ದೇ ಇರುತ್ತೆ ಅಲ್ವಾ? ನಾವೇನೇ ಮಾಡ್ಬೇಕಂದ್ರೂ ನಮ್ಗೆ ಅದರಿಂದ ಏನ್ ಬರುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ. ಸೊ ನೀವ್ ಯಾವ ಒಂದು ಉದ್ದೇಶ ಇಟ್ಕೊಂಡು ನೀವು ಇವಾಗ ಈ ಕ್ಲಾಸ್ ಅನ್ನ ಅಟೆಂಡ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಮೇಡಮ್ ನಮಸ್ತೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ನನಗೆ ತುಂಬಾ ಇಷ್ಟ ಆಯ್ತು, ಕಲಿಬೇಕು ಅನ್ನೋದು ಜಾಸ್ತಿ ದಿನದಿಂದ ಇದ್ದೆ. ಈ ಟೈಮ್ ಸಿಕ್ತು ಅಲ್ವಾ, ನಾನು ಕಲ್ತು ಮತ್ತೆ ನಮ್ಮ ಮಗುಗೂ ಕಲ್ಸ್ಬೋದು, ಇದ್ರ ಅರ್ಥ ಏನು ಅಂತ ತಿಳ್ಕೊಬೇಕು ಅಂತ ತುಂಬಾ ಸಲ ಭಗವದ್ಗೀತೆ ಬರೀಲಿಕ್ಕೆ ಟ್ರೈ ಮಾಡಿದ್ದೇನೆ, ಅದು ಬರ್ದು ಇರ್ಲಿಲ್ಲ, ಮತ್ತೆ ಓದ್ಲಿಕ್ಕೆ, ಅದಕ್ಕೆ ಹೀಗೆ ತಿಳ್ಕೊಳ್ಳುವ ಅಂತ. ಓಕೆ ಮಾತಾಜಿ, ಧನ್ಯವಾದಗಳು. ಮತ್ತೊಬ್ರು ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಹಿತೈಷಿ ಮಾತಾಜಿ ಹೇಳಿ. ಎಷ್ಟು ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ದೀರಾ?
6:30 7:00 ನಾನು ಆದಷ್ಟು ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀನಿ. ಅಕಸ್ಮಾತ್ ಏನಾದ್ರೂ ಎಕ್ಸ್ಟೆಂಡ್ ಆದ್ರೆ ಒಂದು 10 ನಿಮಿಷದಲ್ಲಿ ಆದಷ್ಟು ಬೇಗ ಟ್ರೈ ಮಾಡ್ತೀನಿ ನಾನು ಮುಗಿಸ್ಲಿಕ್ಕೆ. ಓಕೆ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ಎಲ್ಲರೂ ನರಸಿಂಹ ದೇವನಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ನಮ್ಗೆ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿಬೇಕಂದ್ರೆ ಎಷ್ಟೊಂದು ಅಡೆತಡೆಗಳು ಬರುತ್ತೆ. ಅದೆಲ್ಲ ಅಡೆತಡೆಗಳೆಲ್ಲ ನಿವಾರಿಸ್ಲಿಕ್ಕೆ ನೀವು ನರಸಿಂಹನನ್ನ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಆಯ್ತು. ಸೊ ನಾನು ಇವತ್ತಿನ ತರಗತಿನ ಶುರು ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಇಸ್ಕಾನ್ ಮಂಗಳೂರು ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ವತಿಯಿಂದ ನಡೆಸಿಕೊಡುತ್ತಿರುವ 18 ದಿನಗಳ ಭಗವದ್ಗೀತಾ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ ಇದ್ದೀನಿ. ಶ್ರೀ ಶ್ರೀ ರಾಧಾ ಗೋವಿಂದ ಅವರ ಚರಣಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕೃಷ್ಣ ಪ್ರಜ್ಞೆಯನ್ನು ಪ್ರಪಂಚದಾದ್ಯಂತ ಹರಡಿರುವ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರಿಗೂ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ದೇವಸ್ಥಾನದ ಮುಖ್ಯಸ್ಥರು, ಈ ಕಾರ್ಯಕ್ರಮದ ಕಾರ್ಯಕರ್ತರುಗಳು ಮತ್ತು ನನ್ನ ಗುರುಗಳಾದ ಪೂಜ್ಯ ನಾಮೇಶ್ ದಾಸ್ ಪ್ರಭುಜಿಗಳಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ತರಗತಿಯನ್ನ ಗುರು ಪ್ರಣಾಮದೊಂದಿಗೆ ನಾನು ಶುರು ಮಾಡುತ್ತಾ ಇದ್ದೇನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರೋಃ ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ಓಂ ವಿಷ್ಣುಪದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಾಮಸ್ತೆ ಸರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಶ್ಯತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ. ಎಲ್ಲರೂ ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಈ ಭಗವದ್ಗೀತೆಯ ಜ್ಞಾನ ನಿಮ್ಗೆ ಚೆನ್ನಾಗಿ ಅರ್ಥ ಆಗಿ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳೋ ತರ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಸಹ ಶ್ರೀ ಶ್ರೀ ರಾಧಾ ಗೋವಿಂದರಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೋತೀನಿ. ಈ ಜ್ಞಾನವನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಲುಪಿಸುವಂತಹ ಶಕ್ತಿಯನ್ನ ನನಗೆ ಭಗವಂತ ಗುರು ಪರಂಪರೆಯ ಮೂಲಕ ಕರುಣಿಸ್ಲಿ ಅಂತ ಹೇಳ್ಬಿಟ್ಟು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ನಾವು ಇವಾಗ 18 ದಿನಗಳಲ್ಲಿ ಭಗವದ್ಗೀತೆನ ನಾವು ತಿಳ್ಕೊತಾ ಇದ್ದೀವಿ. ಸೊ ನಾವ್ ಇದನ್ನ ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರಾದ ಶ್ರೀಮದ್ ಎಸಿ ಭಕ್ತಿ ವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಅವರ ಬೋಧನೆಯ ಆಧಾರದ ಮೇಲೆ ನಾವು ತಿಳ್ಕೊತಾ ಇದ್ದೀವಿ. ಇವಾಗ ನಿಮ್ಗೆ ಗೊತ್ತಿರೋ ಹಾಗೇನೆ ಎಷ್ಟೊಂದು ಭಗವದ್ಗೀತೆಯ ಪುಸ್ತಕಗಳು ಮಾರುಕಟ್ಟೆಯಲ್ಲಿ ಇದೆ ಅಲ್ವಾ. ಸೊ ಆದ್ರೆ ನಾವಿವಾಗ ತಿಳ್ಕೊತಾ ಇರೋದು, ನೀವು ಇಸ್ಕಾನ್ಗೆ ಹೋಗಿರ್ಬೋದಲ್ವಾ, ಅಲ್ಲಿ ನೀವು ಈ ಪ್ರಭುಪಾದರವರ ಒಂದು ಏನು ಮೂರ್ತಿಯನ್ನು ಸಹ ನೀವು ನೋಡಿರ್ಬಹುದು. ಸೊ ಅವರು ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಆಚಾರ್ಯರು. ಸೊ ಅವರು ನಮ್ಗೆ ಏನನ್ನ ತಿಳಿಸಿಕೊಟ್ಟಿದ್ದಾರೆ ಆ ಒಂದು ಬೋಧನೆಯ ಆಧಾರದ ಮೇಲೆ ನಾವ್ ಇವಾಗ 18 ದಿನಗಳ ಕಾಲ ನಾವು ಭಗವದ್ಗೀತೆನ ನಾವು ತಿಳ್ಕೊತಾ ಇದ್ದೀವಿ.
ಮಾತಾಜಿ ಇವಾಗ ಪ್ರಭುಪಾದ್ರು ಯಾರು ಅಂತ ನಾವು ತಿಳ್ಕೊಬೇಕಾಗತ್ತೆ. ಯಾಕೆ ಅಂತಂದ್ರೆ ನಾವ್ ಇವಾಗ ಇಷ್ಟು ಸಮಯ ಹರೇ ಕೃಷ್ಣ ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮ್ಯೂಟ್ ಮಾಡ್ಕೊಳ್ಳಿ. ಯಾಕಂದ್ರೆ ನಾವ್ ಇವಾಗ ಭಗವದ್ಗೀತೆನ ನಾವು ತಿಳ್ಕೊತಾ ಇರೋದು ಇವರ ಬೋಧನೆಗಳ ಆಧಾರದ ಮೇಲೆ ಅಂದ್ರೆ ಇವ್ರು ಯಾರು ಅಂತ ನಾವು ತಿಳ್ಕೊಬೇಕಾಗತ್ತೆ ಅಲ್ವಾ. ಸೊ ಇವಾಗ ಶ್ರೀಲ ಪ್ರಭುಪಾದ್ರು ಯಾರು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣಂತೆ. ಸೊ ಶ್ರೀಲ ಪ್ರಭುಪಾದ್ರು ಅವರು 1896 ಇಸ್ವಿ ಸೆಪ್ಟೆಂಬರ್ 1ನೇ ತಾರೀಕು ಕಲ್ಕತ್ತಾದಲ್ಲಿ ಅವರ ಜನನ ಆಯ್ತು. ನಾವಿಲ್ಲಿ ನೋಡ್ತಾ ಇದೀವಲ್ಲ, ಚಿಕ್ಕ ಬಾಲಕ, 5 ವರ್ಷದ ಬಾಲಕ ಅವರು ಶ್ರೀಲ ಪ್ರಭುಪಾದ ಅವರು. ಅಷ್ಟು ಚಿಕ್ಕ ವಯಸ್ಸಲ್ಲೇ ಇವಾಗ ನಾವು ನಮ್ಮ ಮಕ್ಕಳನ್ನ ನೋಡ್ತಾ ಇದೀವಿ, 5 ವರ್ಷದ ಮಕ್ಳು ಅಂತಂದ್ರೆ ಅವರು ಬೊಂಬೆಯಲ್ಲೇನೋ ಬಾರ್ಬಿಯಲ್ಲೆನೋ ಕಾರನ್ನ ಇಟ್ಕೊಂಡು ಅವ್ರು ಆಟ ಆಡ್ತಾರೆ ಅಲ್ವಾ. ಆದ್ರೆ ಶ್ರೀಲ ಪ್ರಭುಪಾದರು ಅಷ್ಟು ಚಿಕ್ಕ ವಯಸ್ಸಲ್ಲಿ ಅವರು ಜಗನ್ನಾಥ ರಥಯಾತ್ರೆಯನ್ನ ಮಾಡಿದ್ದಾರೆ. ಮತ್ತೆ ಅವರ ತಂದೆ ತಾಯಿಗಳು ಸಹ ಇದಕ್ಕೆ ಪ್ರೋತ್ಸಾಹವನ್ನ ಅವರು ಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಅವರ ವಿದ್ಯಾಭ್ಯಾಸ ಅದೆಲ್ಲ ಆದ್ಮೇಲೆ ಪ್ರಭುಪಾದರಿಗೆ ಮದ್ವೆನೂ ಸಹ ಆಗತ್ತೆ. ಆಗ ಅವರು ಒಬ್ಬ ಗುರುಗಳನ್ನ ಅವರು ಭೇಟಿ ಮಾಡ್ತಾರೆ. ಅವ್ರು ಯಾರು ಅಂತಂದ್ರೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅಂತ ಹೇಳ್ಬಿಟ್ಟು. ಸೊ ಮೊದಲ ಭೇಟಿಯಲ್ಲೇನೆ ಶ್ರೀಲ ಪ್ರಭುಪಾದರನ್ನ ನೋಡ್ಬಿಟ್ಟು ಅವರು ಹೇಳ್ತಾರೆ, ನೀವು ಅಂದ್ರೆ ಇಂಗ್ಲಿಷ್ ಅನ್ನ ನೀವು ಚೆನ್ನಾಗಿ ಅರ್ಥಕೊಂಡಿದ್ದೀರಾ, ನೀವ್ ಯಾಕೆ ಈ ಒಂದು ಕೃಷ್ಣ ಪ್ರಜ್ಞೆಯನ್ನ, ಈ ಭಗವದ್ಗೀತೆ ಭಾಗವತ ಗ್ರಂಥದಲ್ಲಿ ಏನು ಭಗವಂತ ಹೇಳಿದ್ದಾರೆ ಅದನ್ನ ಪಾಶ್ಚಿಮಾತ್ಯ ದೇಶಕ್ಕೆಲ್ಲ ನೀವ್ ಯಾಕೆ ಹರಡಬಾರ್ದು ಅಂತ ಹೇಳ್ಬಿಟ್ಟು ಅವರು ಮೊದಲ ಭೇಟಿಯಲ್ಲೇನೆ ಅವ್ರು ಕೇಳ್ತಾರೆ. ಸೊ ಆಗ ಪ್ರಭುಪಾದ್ರು ಅದೇ ಸಮಯದಲ್ಲೇನೆ ಅವರನ್ನ ಗುರುಗಳಾಗಿ ಅವ್ರು ಸ್ವೀಕರಿಸಿ ತಮ್ಮ ಇಡೀ ಜೀವನವನ್ನ ಅವ್ರಿಗೋಸ್ಕರ ಮುಡಿಪಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಅವರು ಯೋಚನೆಯನ್ನ ಮಾಡ್ತಾರೆ. ಅವರ ಗುರುಗಳ ಆದೇಶದ ಮೇರೆಗೆನೆ ಅವರು ಈ ಒಂದು ಕೃಷ್ಣ ಪ್ರಜ್ಞೆ, ಭಗವಂತ ಏನು ನಮ್ಗೆ ಬೋಧನೆಯನ್ನ ಮಾಡಿದಾನೆ ಇದನ್ನ ಎಲ್ಲರಿಗೂ ಹರಡ್ಬೇಕಂತ ಹೇಳ್ಬಿಟ್ಟು ಭಾರತ ಭೂಮಿಯಲ್ಲಿ ತುಂಬಾ ಪ್ರಯತ್ನ ಮಾಡ್ತಾರೆ. ಅವರು ಬ್ಯಾಕ್ ಟು ಗಾಡ್ ಹೆಡ್ ಮ್ಯಾಗಝಿನ್ ಅನ್ನ ಅವರು ಪ್ರಿಂಟ್ ಮಾಡ್ತಾರೆ. ಮತ್ತೆ ಅದನ್ನೇ ಅವರು ಏಕಾಂಗಿಯಾಗಿ ಅದನ್ನೆಲ್ಲರಿಗೂ ಸಹ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಅವರು ಮತ್ತೆ ಎಲ್ಲರಿಗೂ ತಲುಪ್ಲಿ ಅಂತ ಹೇಳ್ಬಿಟ್ಟು ಈ ಜ್ಞಾನ ತುಂಬಾ ಪ್ರಯತ್ನ ಪಡ್ತಾರೆ. ಆದ್ರೆ ಇಂಡಿಯಾದಲ್ಲಿ ಯಾರು ಸಹ ಅವರಿಗೆ ಸಹಕಾರ ಕೊಡೋದಿಲ್ಲ. ಸೊ ಮತ್ತೆ ಅವ್ರು ಏನ್ ಹೇಳ್ತಾರೆ, ಅವರ ಗುರುಗಳು ಏನ್ ಆದೇಶ ಮಾಡಿರ್ತಾರೆ, ನೀವು ಈ ಜ್ಞಾನವನ್ನ ಪಾಶ್ಚಿಮಾತ್ಯ ದೇಶದಲ್ಲಿ ನೀನು ಹರಡು ಅಂತ ಹೇಳಿರ್ತಾರೆ. ಸೊ ಅದಕ್ಕೋಸ್ಕರ ಪ್ರಭುಪಾದರು ತುಂಬಾ ಪ್ರಯತ್ನ ಪಡ್ತಾರೆ. ಆದ್ರೆ ಅವ್ರಿಗೆ ಅವ್ರಿಗೆ 60 ವರ್ಷ ವಯಸ್ಸಾಗುತ್ತೆ. ಆದ್ರೂ ಸಹ ಪ್ರಭುಪಾದರಿಗೆ ಯಾವುದೇ ಒಂದು ದಾರಿ ತೋರೋದಿಲ್ಲ. ಸೊ ಕೊನೆಗೆ ಅವರು ಸುಮತಿ ಮುರಾರ್ಜಿ ಅನ್ನೋವರ ಸಹಾಯದಿಂದ ಅವರು ಕಾರ್ಗೋ ಶಿಪ್ ಅಂತಂದ್ರೆ ಜನಗಳು ಓಡಾಡುವಂತ ಶಿಪ್ ಅಲ್ಲ, ಈ ಸಾಮಾನು ಸರಂಜಾಮಗಳನ್ನ ಸಾಗಿಸ್ತಾರಲ್ಲ ಅಂತಹ ಒಂದು ಹಡಗಿನಲ್ಲಿ ಅವ್ರಿಗೊಂದು ಟಿಕೆಟ್ ಸಿಗುತ್ತೆ. ಆ ಒಂದು ಟಿಕೆಟ್ ಅನ್ನ ಅವರು ಪಡ್ಕೊಂಡು ಅವರು ಆ ಒಂದು ಕಾರ್ಗೋ ಶಿಪ್ ಅಲ್ಲಿ 37 ದಿನಗಳ ಕಾಲ ಅವರು ಪ್ರಯಾಣವನ್ನ ಅವರು ಮಾಡ್ತಾರೆ. ಸೊ ಇಷ್ಟೊತ್ತಿಗೆ ಅವಾಗ್ಲೇನೆ ಪ್ರಭುಪಾದರಿಗೆ ಏನು 65 ವರ್ಷ ದಾಟೋಗ್ಬಿಟ್ಟಿರುತ್ತೆ. ಸೊ ಪ್ರಭುಪಾದರು ತಮ್ಮ ಜೊತೆ ಬರೇ ಭಾಗವತಂ ಬುಕ್ ಅನ್ನ ಮಾತ್ರ ಅವರು ತಗೊಂಡು ಅವರು ಈ ಒಂದು ಹಡಗಿನಲ್ಲಿ ಅವರು ಪ್ರಯಾಣ ಮಾಡ್ತಾರೆ. ಹಡಗಲಿ ಪ್ರಯಾಣ ಮಾಡ್ಬೇಕಾದ್ರೆ 2 ಬಾರಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಆದ್ರೂ ಸಹ ಅವರು ಕೃಷ್ಣನನ್ನ ಅವರು ಅಷ್ಟು ನಂಬಿರ್ತಾರೆ, ಕೃಷ್ಣ ನನ್ನನ್ನ ಕಾಪಾಡ್ತಾನೆ ಅಂತ ಹೇಳ್ಬಿಟ್ಟು ಅವರು ಆ ಒಂದು ಹಾರ್ಟ್ ಅಟ್ಯಾಕ್ ಇಂದ ಅವರು ಹೊರಗಡೆ ಬಂದು ಅವರು ಅಮೆರಿಕವನ್ನ ಸೇರ್ತಾರೆ. ಸೊ ನೋಡಿ, ಅವ್ರಿಗೆ ಯಾವುದೇ ಒಂದು ಜನಬಲ ಇಲ್ಲ, ಹಣ ಬಲ ಇಲ್ಲ, ಬರೀ ಅವ್ರ ಕೈಯಲ್ಲಿ ಇವಾಗ ಭಾಗವತಂ ಬುಕ್ ಸೆಟ್ಸ್ ಗಳು ಅಷ್ಟೇ ಮಾತ್ರ ಇರೋದು. 200 ಸೆಟ್ ಇರುತ್ತೆ, ಅದನ್ನ ಇಟ್ಕೊಂಡು ಅವ್ರು ಹೋಗ್ತಾರೆ ಕಾಣದ ದೇಶಕ್ಕೆ ಅವರು ಹೋಗ್ತಾರೆ. ಅಲ್ಲಿ ಅವರು ಪಾರ್ಕ್ ಅಲ್ಲಿ ಕುತ್ಕೊಂಡು ಕಂಟಿನ್ಯೂಸ್ ಆಗಿ 3 ಗಂಟೆಗಳ ಕಾಲ ಅವರು ಹರಿನಾಮವನ್ನ, ಅಂದ್ರೆ ಹರೇ ಕೃಷ್ಣ 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 ಹರೇ ಹರೇ ಅದನ್ನ ಕೀರ್ತನ್ ಮಾಡ್ತಾರೆ. ನಾವಿಲ್ಲಿ ನೋಡ್ತಾ ಇದೀವಲ್ಲ, ಕೀರ್ತನ್ ಮಾಡ್ತಾರೆ. ನೋಡಿ, ಆ ಒಂದು ಮಹಾ ಮಂತ್ರಕ್ಕೆ ಆ ಒಂದು ಆಂಗ್ಲ ಭಾಷೆ ಮಾತಾಡುವಂತಹ ಅಮೆರಿಕನ್ ಎಲ್ಲರನ್ನೂ ಸಹ ಆಕರ್ಷಿತರಾಗಿ ಅವರು ಪ್ರಭುಪಾದರಿಗೆ ಅವರು ತಮ್ಮ ಜೀವನವನ್ನೇ ಮುಡಿಪಾಗಿ ಇಡ್ಬೇಕು, ಆತರ ಅವರು ಬದಲಾವಣೆ ಆಗ್ತಾರೆ. ಸೊ ಮತ್ತೆ ಕೃಷ್ಣ ಪ್ರಜ್ಞೆಯ ತತ್ವಗಳನ್ನೆಲ್ಲ ಅವರು ಅನುಸರಿಸ್ತಾರೆ. ಸೊ ಯಾವಾಗ ಈ ಇಂಗ್ಲಿಷ್ ಭಾಷೆ ಮಾತಾಡುವಂತಹ ಈ ಅಮೆರಿಕನರೆಲ್ಲರನ್ನೂ ಸಹ ಪ್ರಭುಪಾದರಿಗೆ ಅವರು ಬೆಂಬಲವಾಗಿ ನಿಲ್ತಾರೋ ಆಗ ಪ್ರಭುಪಾದರು ಹಿಂತಿರುಗಿ ನೋಡೋದಿಲ್ಲ. ಅವರು ಇಸ್ಕಾನ್ ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಅದಾದ್ಮೇಲೆ ಅವರು ಇಡೀ ಒಂದು ಪ್ರಪಂಚವನ್ನೇ ಅವರು 14 ಬಾರಿ ಅವರು ಸುತ್ತುತ್ತಾ ಬಂದು ಈ ಒಂದು ಕೃಷ್ಣ ಪ್ರಜ್ಞೆನ ಎಲ್ಲರಿಗೂ ಸಹ ಅದು ದೊರಕೋತರ ಅವರು ಮಾಡ್ತಾರೆ. ಮತ್ತೆ ಅವರು ಈ ಭಗವದ್ಗೀತೆಯನ್ನ ಅವರು ಹಲವಾರು ಭಾಷೆಯಲ್ಲಿ ಭಾಷಾಂತರಗೊಳಿಸ್ಲಿಕ್ಕೆ ಅವರು ತುಂಬಾ ಪ್ರೋತ್ಸಾಹವನ್ನ ಅವರು ಕೊಡ್ತಾರೆ. ಹರೇ ಕೃಷ್ಣ. ಧ್ವನಿ ಕೇಳಿಸ್ತಾ ಇದ್ಯಾ? ಇಲ್ಲಿ ಬರ್ತಾ ಇರೋ ಧ್ವನಿ? ಹರೇ ಕೃಷ್ಣ. ಕೇಳಿಸ್ತಾ ಇದೆ ಕೇಳಿಸ್ತಾ ಇದೆ ಕೃಷ್ಣ. ಕೇಳಿಸ್ತಾ ಇದ್ಯಾ? ಶಬ್ದ ಕೇಳಿಸ್ತಾ ಇದ್ಯಾ? ಆಡಿಬಲ್ಲ? ಆಡಿಬಲ್. ಓಕೆ, ಹರೇ ಕೃಷ್ಣ. ನೋಡಿ, ಈ ತರ ಹಲವಾರು ದೇಶಗಳನ್ನ ಅವರು ಸುತ್ತಿ ಬರ್ತಾರೆ. ಎಲ್ಲ ಕಡೆ ಮೂಲೆಗೂ ಸಹ ಈ ಒಂದು ಕೃಷ್ಣ ಪ್ರಜ್ಞೆಯನ್ನ ಅವರು
ಪ್ರಚಾರ ಮಾಡ್ತಾರೆ. ಸೊ ಅವರ ವಯಸ್ಸು 70 ದಾಟ್ಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ನೋಡಿ ಆ ಸಮಯದಲ್ಲಿ ಪ್ರಭುಪಾದರು ಇಷ್ಟೆಲ್ಲ ಅವರು ಕೆಲಸವನ್ನ ಮಾಡ್ತಾರೆ. ನಾವು 70 ವರ್ಷ ಆದ್ರೆ ನಾವೇನ್ ಅನ್ಕೋತೀವಿ, ಮನೇಲಿ ಆರಾಮಾಗಿ ಕುತ್ಕೊಳ್ಳೋಣಂತೆ ಅಂತ ಅನ್ಕೋತೀವಿ ಅಲ್ವಾ, ರಿಟೈರ್ಡ್ ಲೈಫ್ ಅನ್ನ ನಡೆಸೋಣಂತೆ ನಾವು ಇವಾಗ ನೆಮ್ಮದಿಯಾಗಿ ಅಂತ. ಆದ್ರೆ ಪ್ರಭುಪಾದರು ಅಂತಹ ಇಳಿ ವಯಸ್ಸಲ್ಲಿ ಅವರು ಜಗತ್ತಿನ ಮೂಲೆ ಮೂಲೆಗೂ ಹೋಗಿ ಈ ಒಂದು ಕೃಷ್ಣ ಪ್ರಜ್ಞೆಯನ್ನ, ಪ್ರತಿಯೊಬ್ರು ಸಹ ಈ ಒಂದು ಕೃಷ್ಣ ಪ್ರಜ್ಞೆಯನ್ನ ಅದರ ಒಂದು ಇವಾಗ ಇಸ್ಕಾನ್ ಸಂಸ್ಥೆಯ ಮೇನ್ ಆಫೀಸ್ ಬಂದು ಮಾಯಾಪುರ್ ಅಲ್ಲಿದೆ. ಸೊ ಇದು ಚೈತನ್ಯ ಮಹಾಪ್ರಭುಗಳ ಹುಟ್ಟಿದ ಸ್ಥಳ. ಸೊ ಇಲ್ಲಿ ನಮ್ಮ ಅಂದ್ರೆ ಇಸ್ಕಾನ್ ಸಂಸ್ಥೆಯ ಮೇನ್ ಆಫೀಸ್ ಇದೆ ಇಲ್ಲಿ. ಸೊ ಇವಾಗ ಇಲ್ಲಿ ಒಂದು ಪ್ಲಾನಿಟೋರಿಯಂ ಒಂದು ಬರೋದ ಒಂದು ಹಂತದಲ್ಲಿದೆ. ಸೊ ಇದು ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ ಮಾಯಾಪುರ್ ಅನ್ನೋದು. ಸೊ ಇದು ನಮ್ಮ ಮಂಗಳೂರು ಇಸ್ಕಾನ್ ಅಲ್ಲಿ ಇರುವಂತಹ ರಾಧಾಕೃಷ್ಣರ ವಿಗ್ರಹಗಳು, ಶ್ರೀ ಶ್ರೀ ರಾಧಾ ಗೋವಿಂದ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಸಹ ಶ್ರೀ ಶ್ರೀ ರಾಧಾ ಗೋವಿಂದ್ರ ಅವರಿಗೆ ಪ್ರಣಾಮಗಳನ್ನ ಅರ್ಪಿಸಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಸೊ ಇವಾಗ ಇದು ನಮ್ಮ ಇಸ್ಕಾನ್ ಟೆಂಪಲ್ ಎಲ್ಲಿದೆ ಅಂತಂದ್ರೆ, ಇದು ಹಳೆಯದು ಅಡ್ರೆಸ್ ಇದೆ ಇಲ್ಲಿ. ಸೊ ಈಗ ಇರೋದು ಆಕ್ಚುಲಿ ಕುಳಾಯಿ ಮಂಗಳೂರು ಅಂತ ಹೇಳ್ಬಿಟ್ಟು ಆ ಒಂದು ಸ್ಥಳದಲ್ಲಿದೆ ನಮ್ಮ ಒಂದು ದೇವಸ್ಥಾನ. ಈ ದೇವಸ್ಥಾನದ ಅಧ್ಯಕ್ಷರು ಹಿಸ್ ಗ್ರೇಸ್ ನಾಮನಿಶದಾಸ್ ಪ್ರಭುಜಿಗಳು ಅಂತ ಹೇಳ್ಬಿಟ್ಟು, ಅವರು ಬಿಟೆಕ್ ಅಲ್ಲಿ ಅವರು ಇಂಜಿನಿಯರ್ ಅನ್ನು ಮಾಡ್ಕೊಂಡಿದ್ದಾರೆ. IIT ಕಾನ್ಪುರ್ ಬಿಟೆಕ್ ಮಾಡ್ಕೊಂಡಿದ್ದಾರೆ IIT ಕಾನ್ಪುರ್ ಇಂದ. ಸೊ ನೋಡಿ ಅವರು ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರು ಇಲ್ಲಿ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾಗ ಅವ್ರಿಗೆ ಇಸ್ಕಾನ್ ಸಂಸ್ಥೆಯ ಒಂದು ಸಂಪರ್ಕಕ್ಕೆ ಬಂದಾಗ ಅವರು ನೋಡಿ ಅಂತಹ ಕೈ ತುಂಬಾ ಸಂಬಳ ಬರ್ತಿರುವಂತಹ ಒಂದು ಕೆಲಸವನ್ನ ಅವರು ಬಿಟ್ಟು ತಮ್ಮ ಇಡೀ ಜೀವನವನ್ನ ಈ ಒಂದು ಕೃಷ್ಣ ಪ್ರಜ್ಞೆಯನ್ನ ಪ್ರಚಾರ ಮಾಡ್ಲಿಕ್ಕೆ ಅವರು ಮುಡಿಪಾಗಿಟ್ಟಿದ್ದಾರೆ. ಸೊ ಇವಾಗ ನಮ್ಮ ದೇವಸ್ಥಾನದಲ್ಲಿ ಏನಾದ್ರೂ ಒಂದು ಕಾರ್ಯಕ್ರಮ, ಏನಾದ್ರೂ ಮತ್ತೆ ಈ ಏನೆಲ್ಲ ಕ್ಲಾಸಸ್ ನಡೆಯುತ್ತೆ ಎಲ್ಲವನ್ನು ಸಹ ನೀವು iskanmangaluru.com ಅದರಲ್ಲಿ ಎಲ್ಲ ಇನ್ಫಾರ್ಮೇಶನ್ ಸಹ ನೀವು ತಿಳ್ಕೋಬಹುದು. ಮತ್ತೆ ಯೂಟ್ಯೂಬ್ ಸಹ ಇದೆ. ಸೊ ಯೂಟ್ಯೂಬ್ ಅಲ್ಲೂ ಸಹ ನೀವು ಇದನ್ನ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ನಿಮ್ಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಸೊ ನಮ್ಮ ಟೆಂಪಲ್ ಕುರಿತಾಗಿ. ಸೊ ಇವಾಗ ನಮಗೆ ಗೊತ್ತಿರೋ ಹಾಗೇನೆ ಭಗವದ್ಗೀತೆ ನಮ್ಮ ಎಲ್ಲ ಜೀವನದ ಸಮಸ್ಯೆಗಳಿಗೆ ಉತ್ತರವನ್ನು ಹೊಂದಿರುವಂತಹ ಮಹಾಕಾವ್ಯವಾಗಿದೆ. ಇದನ್ನ ಮಹಾತ್ಮ ಗಾಂಧಿಯವರನ್ನು ಸಹ ಆಧ್ಯಾತ್ಮಿಕ ನಿಘಂಟು ಅಂತ ಹೇಳ್ಬಿಟ್ಟು ಅವರು ಪರಿಗಣಿಸಿದ್ರು. ಮತ್ತೆ ಇಲ್ಲಿ ನಾವು ನೋಡಿದ್ರೆ ಎಷ್ಟೊಂದು ನಾಯಕರಿಗೆ ಇದೊಂದು ಸ್ಫೂರ್ತಿಯನ್ನು ಕೊಡುವಂತಹ ಒಂದು ಪುಸ್ತಕವಾಗಿದೆ ಅಲ್ವಾ. ಸೊ ಇವಾಗ ನಮ್ಗೆ ಅನ್ಸುತ್ತೆ ಇದೇನಿದು ಭಗವದ್ಗೀತೆ ಒಂದು ಯುದ್ಧ ಭೂಮಿಯಲ್ಲಿ ನಡೆದಿರುವಂಥದ್ದು, ಇಂಥದನ್ನ ನಾವ್ ಯಾಕೆ ತಿಳ್ಕೊಬೇಕು ಅಂತ ನಮ್ಗೆ ಅನ್ಸುತ್ತೆ ಅಲ್ವಾ. ಆದ್ರೆ ನಾವು ಅರ್ಥ ಮಾಡ್ಕೋತಾ ಇಲ್ಲ. ನಮ್ಮ ಜೀವನವೇ ಒಂದು ಹೋರಾಟ ಅಲ್ವಾ. ಸೊ ಇವಾಗ ನನ್ನ ಜೀವನ ಹೋರಾಟ ಇಲ್ಲ ಅಂತ ಹೇಳ್ಬಿಟ್ಟು ಯಾರು ಹೇಳಂಗೇ ಇಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಹೋರಾಟ ಅನ್ನೋದು ಇದ್ದೇ ಇದೆ ಅಲ್ವಾ. ಆ ಒಂದು ಹೋರಾಟದಲ್ಲಿ ನಾವು ಯಾವ ಒಂದು ಮಾರ್ಗವನ್ನ ನಾವು ಅನುಸರಿಸ್ಬೇಕು, ಮತ್ತೆ ನಮ್ಗೆ ಯಾರು ಹಿತೈಷಿಗಳು ಅಲ್ವಾ, ನಮ್ಗೆ ಸರಿಯಾದ ಮಾರ್ಗವನ್ನ ಯಾರು ಕೊಡ್ತಾರೆ. ಇವಾಗ ನಾವು ಒಬ್ಬೊಬ್ರಿಗೆ ಒಂದು ಸಲಹೆಯನ್ನ ಕೇಳಲಿಕ್ಕೆ ಹೋದಾಗ ಒಬ್ಬೊಬ್ರೊಂದು ಸಲಹೆಯನ್ನ ಕೊಡ್ತಾರೆ ಅಲ್ವಾ. ಆದ್ರೆ ಸರಿಯಾದ ಸಲಹೆ ಏನು ಅಂತ ನಮ್ಗೆ ಗೊತ್ತಿರೋದಿಲ್ಲ ಅಲ್ವಾ. ಆದ್ರೆ ಇಲ್ಲಿ ನಮ್ಗೆ ಕೃಷ್ಣ ನಮ್ಗೆ ಸಲಹೆಯನ್ನ ಕೊಡ್ತಾ ಇದ್ದಾರೆ, ನಾವು ಹೇಗೆ ಜೀವನವನ್ನ ಮಾಡ್ಬೇಕು, ಹೌ ಟು ಲೀವ್ ಅಂಡ್ ಹೌ ಟು ಲೀವ್ ಅವರ್ ಬಾಡಿ, ಎರಡನ್ನೂ ಸಹ ನಮ್ಗೆ ಈ ಭಗವದ್ಗೀತೆಯಲ್ಲಿ ಕೃಷ್ಣ ತಿಳಿಸಿಕೊಡ್ತಾ ಇದ್ದಾರೆ. ಸೊ ನಾವು ಅದಕ್ಕಿಂತ ಮುಂಚೆ ನಾವು ಕೃಷ್ಣನ ಬಗ್ಗೆ ನಾವು ತಿಳ್ಕೊಬೇಕಾಗತ್ತೆ. ಸೊ ಕೃಷ್ಣನನ್ನ ಸಾಮಾನ್ಯ ವ್ಯಕ್ತಿ ಅಂತ ಹೇಳ್ಬಿಟ್ಟು ನೀವು ಪರಿಗಣಿಸಿದ್ರೆ ಈ ಭಗವದ್ಗೀತೆಗೆ ಯಾವುದೇ ಒಂದು ಮಹತ್ವವಾದ ಒಂದು ಅಂಶವನ್ನ ನಾವು ಕೊಡೋದು ಬೇಕಾಗಿಲ್ಲ ಅಲ್ವಾ. ಸೊ ಕೃಷ್ಣನನ್ನ ನಾವು ದೇವೋತ್ತಮ ಪರಮ ಪುರುಷ, ಈ ಒಂದು ಸೃಷ್ಟಿಕರ್ತ ಅಂತ ನಾವು ಅರ್ಥ ಮಾಡ್ಕೊಂಡ್ರೆ ಅಷ್ಟೇನೆ ನಮ್ಗೆ ಈ ಒಂದು ಭಗವದ್ಗೀತೆ ತುಂಬಾ ಮಹತ್ವಪೂರ್ಣವಾದದ್ದು. ಹೌದಪ್ಪ, ಸೊ ಯಾರು ಈ ಒಂದು ಸೃಷ್ಟಿಯನ್ನ ಮಾಡಿದರೋ ಅವರು ಹೇಳಿರುವಂತಹ ಒಂದು ಮಾರ್ಗದರ್ಶನ ಇದು ಅಂತ ಹೇಳ್ಬಿಟ್ಟು ನಾವು ಒಪ್ಕೋಬಹುದು ಅಲ್ವಾ. ಇಲ್ಲಾಂದ್ರೆ ಸಾಮಾನ್ಯ ಮನುಷ್ಯ, ಇವಾಗ ನಾನ್ ಹೇಳಿದ್ರೆ ಯಾರು ಬರ್ತಾರೆ ಭಗವದ್ಗೀತೆನ ಕೇಳಲಿಕ್ಕೆ ಅಲ್ವಾ. ಸೊ ಅದಕ್ಕೋಸ್ಕರ ನಾವು ಆ ಕೃಷ್ಣನನ್ನ ನಾವು ಅರ್ಥ ಮಾಡ್ಕೋಬೇಕು. ಕೃಷ್ಣನ ಶ್ರೇಷ್ಠತೆನ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಈ ಭಗವದ್ಗೀತೆಗೆ ಯಾವುದೇ ಒಂದು ವ್ಯಾಲ್ಯೂ ಅನ್ನೋದು ಇಲ್ಲ ಅಂತ ಆಗತ್ತೆ. ಸೊ ಇದನ್ನ ನೋಡಿ ಮಹಾತ್ಮ ಗಾಂಧಿ ಅವರು ಯಾವಾಗ್ಲೂ ನೀವು ನೋಡಿರೋ ಹಾಗೆ ಅವ್ರ ಕೈಯಲ್ಲಿ ಈ ಭಗವದ್ಗೀತೆನ ಇಟ್ಕೊಂಡು ಓಡಾಡ್ತಾ ಇದ್ರು ಅಲ್ವಾ. ಅವ್ರು ಏನನ್ನ ಹೇಳಿದಾರೆ ಅಂತಂದ್ರೆ, ನಾನು ಇದನ್ನ ಭಗವದ್ಗೀತೆನ ಓದಿದಾಗ ನನಗೆ ಪ್ರತಿ ಸತಿ ಓದಾಗ್ಲೂ ನನಗೆ ಹೊಸ ಹೊಸ ವಿಷಯಗಳು ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಐನ್ಸ್ಟೀನ್ ಹೇಳ್ತಾ ಇದ್ದಾರೆ, ನಾನು ಭಗವದ್ಗೀತೆ ಓದಿದಾಗ ನನಗೆ ಈ ಒಂದು ಬ್ರಹ್ಮಾಂಡ ಹೇಗೆ ಸೃಷ್ಟಿಯಾಯ್ತು ಅಂತ ಹೇಳ್ಬಿಟ್ಟು ನನಗೆ ಸರಿಯಾಗಿ ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಭಗವದ್ಗೀತೆ ಅಂತಂದ್ರೆ ಏನು, ಆ ಪದದ ಅರ್ಥ ಏನು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನೋಡ್ಕೊಳ್ಳೋಣ. ಭಗವದ್ಗೀತೆ ಅಲ್ವಾ, ಗೀತೆ ಅಂತಂದ್ರೆ ಹಾಡು ಅಲ್ವಾ. ಭಗವತ್ ಅಂದ್ರೆ ಯಾರು, ಭಗವಂತ. ಸೊ ಭಗವಂತ ಹೇಳಿರುವಂತಹ ಗೀತೆ ಇದು ಸಾಮಾನ್ಯ ಗೀತೆ ಅಲ್ಲ, ಸಾಮಾನ್ಯ ಮನುಷ್ಯ ಹೇಳಿರುವಂತಹ ಗೀತೆ ಅಲ್ಲ, ಭಗವಂತ ಹೇಳಿರುವಂತಹ ಗೀತೆ ಇದು.
ಸೊ ಈ ಒಂದು ಭಗವದ್ಗೀತೆಯಲ್ಲಿ ಏನಪ್ಪಾ ಇದೆ ಅಂತ ನಮ್ಗೆ ಯಾವಾಗ್ಲೂ ಕುತೂಹಲ ಅಲ್ವಾ. ನಮ್ಗೆ ಕೇಳಿದ್ರೆ ಎಷ್ಟೊಂದ್ ಜನ ನೀವು ಭಗವದ್ಗೀತೆ ಓದಿದಾರೆ ಅಂದ್ರೆ ನಾನು ಓದ್ಬಿಟ್ಟಿದೀನಿ ಅಂತ ಹೇಳ್ತಾರೆ ಅಲ್ವಾ. ಆದ್ರೆ ನಮ್ಗೆ ಇಲ್ಲಿ ಗುರುಗಳ ಮುಖೇನ ಅರ್ಥ ಮಾಡ್ಕೊಂಡಾಗ ನಮ್ಗೆ ಇದರ ಸರಿಯಾದ ಅರ್ಥ ಗೊತ್ತಾಗುತ್ತೆ. ಅದನ್ನ ನಮ್ಮ ಜೀವನದಲ್ಲಿ ಹೇಗೆ ಅದನ್ನ ಅಳವಡಿಸ್ಕೋಬೇಕು ಅಂತ ನಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ನೋಡಿ 5 ವಿಷಯಗಳ ಬಗ್ಗೆ ನಮ್ಗೆ ಕೃಷ್ಣ ತಿಳಿಸಿ ಕೊಡ್ತಾ ಇದ್ದಾರೆ. ಹರೇ ಕೃಷ್ಣ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ, ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ನನಗೆ ಪ್ರತಿ ಸತಿ ಹಿಂದೆ ಹೋಗಿ ಮಾಡೋಷ್ಟು ಟೈಮ್ ಆಗುತ್ತೆ, ಅದಕ್ಕೋಸ್ಕರ ಅಷ್ಟೇ. ಪ್ಲೀಸ್ ಮ್ಯೂಟ್ ಮಾಡ್ಕೊಳ್ಳಿ. ಸೊ ಇಲ್ಲಿ 5 ವಿಷಯಗಳ ಬಗ್ಗೆ ಕೃಷ್ಣ ಮಾತಾಡ್ತಾ ಇದ್ದಾರೆ. ಯಾವ್ದ್ಯಾವ್ದು ಅಂತಂದ್ರೆ ಈಶ್ವರ, ಜೀವ, ಕಾಲ, ಕರ್ಮ, ಪ್ರಕೃತಿ. ಈ 5 ವಿಷಯಗಳ ಬಗ್ಗೆ ನಮ್ಗೆ ಕೃಷ್ಣ ಇಲ್ಲಿ ಭಗವದ್ಗೀತೆಯಲ್ಲಿ ತಿಳಿಸಿಕೊಡ್ತಾರೆ. ಇದನ್ನ ನಾವು ಎಂತಹ ಯೂನಿವರ್ಸಿಟಿಲಿ ಓದಿದ್ರು ಸಹ ನಮ್ಗೆ ಈ 5 ವಿಷಯಗಳ ಬಗ್ಗೆ ನಮ್ಗೆ ಯಾರು ತಿಳಿಸಿಕೊಡೋದಿಲ್ಲ ಅಲ್ವಾ. ಸೊ ನಾವ್ ಎಷ್ಟೊಂದು ಡಿಗ್ರಿ ಹೋಲ್ಡರ್ಸ್ ಅಂತ ಹೇಳ್ಬಿಟ್ಟು ನಾವು ಬೀಗ್ತೀವಿ. ಆದ್ರೆ ಇದು ನಮ್ಗೆ ನಾವ್ ಯಾರು, ಈ ಸೃಷ್ಟಿ ಅಂದ್ರೆ ಏನು, ನಮ್ಮನ್ನ ಪಾಲನೆ ಮಾಡ್ತಿರೋರು ಯಾರು ಅಂತಾನೆ ನಮ್ಗೆ ಯಾರು ಹೇಳ್ಕೊಡೋದಿಲ್ಲ ಅಲ್ವಾ. ನಾವ್ ಹಾಗೆ ಜೀವನ ಮುಗಿಸಿ ಹೊರಟೋಗ್ಬಿಡ್ತೀವಿ. ಆದ್ರೆ ಭಗವದ್ಗೀತೆಯಲ್ಲಿ ಮಾತ್ರನೇ ನಮ್ಗೆ ಕೃಷ್ಣ ಇದನ್ನ ನಮ್ಗೆ ತಿಳಿಸಿಕೊಡ್ತಾ ಇದ್ರೆ ಈ 5 ವಿಷಯಗಳ ಬಗ್ಗೆ. ಮತ್ತೆ ಎಲ್ಲರಲ್ಲೂ ಸಹ ಒಂದು ರಿಕ್ವೆಸ್ಟ್, ಎಲ್ಲರನ್ನೂ ಸಹ ಒಂದು ಪುಸ್ತಕ ಮತ್ತು ಪೆನ್ ಇಟ್ಕೊಂಡು ಎಲ್ಲಾ ಅಂಶಗಳನ್ನ ನೀವು ಗುರ್ತು ಮಾಡ್ಕೊಳ್ಳಿ. ಅವಾಗಷ್ಟೇ ನಿಮ್ಗೆ ಭಗವದ್ಗೀತೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗ್ಲಿಕ್ಕೆ ಸಾಧ್ಯ. ನೀವು ಎಷ್ಟು ಶ್ರದ್ಧೆಯನ್ನ ತೋರಿಸ್ತಿರೋ ಅಷ್ಟು ಚೆನ್ನಾಗಿ ನಿಮ್ಗೆ ಭಗವದ್ಗೀತೆ ಅರ್ಥ ಆಗುತ್ತೆ. ಅದಾದ್ಮೇಲೆ ನೀವು ಅದನ್ನ ಹೇಗೆ ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದನ್ನು ಸಹ ನಿಮ್ಗೆ ಕೃಷ್ಣ ನಿಮ್ಗೆ ಮಾರ್ಗದರ್ಶನವನ್ನ ನಮ್ಗೆ ಇಲ್ಲಿ ಕೊಡ್ತಾರೆ. ಮತ್ತೆ ಇಲ್ಲಿ ಎಷ್ಟೊಂದು ಮಾರುಕಟ್ಟೆಯಲ್ಲಿ ಪುಸ್ತಕಗಳಿದೆ ಅಲ್ವಾ. ನಾನು ನಿಮ್ಗೆ ಇದಕ್ಕೆ ಮೊದಲೇ ಹೇಳಿರೋ ಹಾಗೇನೆ ಇಲ್ಲಿ ಪ್ರಭುಪಾದ್ರು ಬರೆದಿರುವಂತಹ ಭಾವಾರ್ಥವನ್ನೇ ನಾವ್ ಯಾಕೆ ತಿಳ್ಕೊಬೇಕು ಅಂತಂದ್ರೆ, ಇದು ಪ್ರಭುಪಾದ್ರು ನಾನು ಹೋಗ್ಬಿಟ್ಟು ಹಿಮಾಲಯದಲ್ಲಿ ಕುತ್ಕೊಂಡು ನಾನು ತಪಸ್ ಮಾಡ್ದೆ, ಆಗ ನಂಗೆ ಜ್ಞಾನೋದಯ ಆಗೋಯ್ತು, ಅವಾಗ ನನಗೆ ಭಗವಂತ ಈ ಒಂದು ಜ್ಞಾನ ಕೊಟ್ಟಿದ್ದಾನೆ, ಅದನ್ನ ನಿಮ್ಗೆ ಪ್ರವಚನ ಮಾಡ್ತಿದೀನಿ ಅಂತ ಅವ್ರು ಹೇಳ್ತಾ ಇಲ್ಲ. ಸೊ ಇದು ಗುರು ಪರಂಪರೆಯಲ್ಲಿ ಬಂದಿದೆ. ಅಂದ್ರೆ ಪ್ರಭುಪಾದ್ರು ಅವರ ಗುರುಗಳಿಂದ ಈ ವಿಷಯವನ್ನ ತಿಳ್ಕೊಂಡಿದ್ದಾರೆ. ಅವರ ಗುರುಗಳಿಂದ ಈ ಒಂದು ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇದೇ ತರ ನಾವು ಹಿಂದೆ ಹೋದ್ರೆ ಇದು ಯಾರಿಂದನಪ್ಪ ಬಂದಿದೆ, ಮೂಲ ಯಾರು ಅಂತ ಹುಡ್ಕೊಂಡು ಹೋದ್ರೆ ಅದು ಕೃಷ್ಣನಲ್ಲಿ ಅದು ಕೊನೆಗೊಳ್ಳುತ್ತೆ. ಅಂದ್ರೆ ಅರ್ಥ ಏನು, ಈ ಒಂದು ಜ್ಞಾನವನ್ನ ಕೃಷ್ಣನಿಂದನೇ ನಾವು ನೇರವಾಗಿ ಪಡ್ಕೋತಾ ಇದೀವಿ. ಇಲ್ಲಿ ಬೇರೆಯವರೆಲ್ಲ ಗುರು ಪರಂಪರೆ ಅಂತ ನಾವ್ ಏನ್ ಕರಿತೀವಿ, ಆ ಗುರು ಶಿಷ್ಯ ಪರಂಪರೆ ಅಂತ ನಾವ್ ಏನ್ ಕರಿತಾ ಇದೀವೋ ಇದು ಜಸ್ಟ್ ಪೋಸ್ಟ್ ಮ್ಯಾನ್ ತರ ಅಲ್ವಾ. ಇವಾಗ ಪೋಸ್ಟ್ ಮ್ಯಾನ್ ನಮ್ಗೆ ಒಂದು ಲೆಟರ್ ಅನ್ನ ತಂದ್ಕೊಟ್ರೆ ಅವ್ನು ಅದ್ರಲ್ಲಿ ಏನನ್ನೂ ಬದಲಾವಣೆ ಮಾಡೋದಿಲ್ಲ ಅಲ್ವಾ. ಯಾರು ಹೇಗ್ ಬರ್ದಿದಾರೋ ಅದನ್ನ ತಲುಪಿಸ್ತಾರೆ. ಅದೇ ತರನೇ ಇಲ್ಲಿ ಗುರು ಶಿಷ್ಯ ಪರಂಪರೆಯಲ್ಲಿ ನಮ್ಗೆ ಕೃಷ್ಣ ಏನನ್ನ ಹೇಳಿದ್ದಾರೆ ಅರ್ಜುನನಿಗೆ, ಅರ್ಜುನ ಏನನ್ನ ಅರ್ಥ ಮಾಡ್ಕೊಂಡಿದ್ದಾರೆ, ಅದು ನೇರವಾಗಿ ನಮ್ಗೆ ಗುರು ಶಿಷ್ಯ ಪರಂಪರೆಯಲ್ಲಿ ನಮ್ಗೆ ಸಿಗ್ತಾ ಇದೆ. ಅದಕ್ಕೋಸ್ಕರನೇ ಪ್ರಭುಪಾದ್ರು ಇದಕ್ಕೆ ಭಗವದ್ಗೀತಾ ಯಥಾರೂಪ ಆಸ್ ಇಟ್ ಈಸ್ ಅಂತ ಹೇಳಿದ್ದಾರೆ. ಅವ್ರು ಏನನ್ನೂ ತಿರುಚಿ ಬರ್ದಿಲ್ಲ. ನನಗೆ ಹಿಂಗ ಅನಿಸ್ತಿದ್ಯಪ್ಪ, ಹಿಂಗಿದ್ರೆ ಚೆನ್ನಾಗಿರುತ್ತೆ, ಹಿಂಗಿದ್ರೆ ನನ್ನ ಪುಸ್ತಕಗಳನ್ನ ತುಂಬಾ ಜನ ಓದ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಬರ್ದಿಲ್ಲ. ಯಥಾರೂಪ ಕೃಷ್ಣನ ಆ ಒಂದು ವಿಚಾರಧಾರೆ ಯಾವ ತರ ಇದೆಯೋ ಅದೇ ತರನೇ ಅವ್ರು ಬರ್ದಿದ್ದಾರೆ. ಅರ್ಜುನ ಅದನ್ನ ಅದೇ ರೀತಿ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಪೋಸ್ಟ್ ಮ್ಯಾನ್ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವಾಗ ನಾವು ಸಹ ಪೋಸ್ಟ್ ಮ್ಯಾನ್ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವಾಗ ನಮ್ಮ ಗುರುಗಳು ಏನನ್ನ ಹೇಳ್ಬೇಕಂತ ಹೇಳಿದ್ರು ಅದನ್ನೇ ನಾವ್ ಇವಾಗ ಹೇಳ್ತಾ ಇದೀವಿ. ಸೊ ಮತ್ತೆ ಇದು ಗೀತೆಯಲ್ಲಿ 700 ಶ್ಲೋಕಗಳಿದೆ. ಸೊ ಅದ್ರಲ್ಲಿ ಹೆಚ್ಚು ಶ್ಲೋಕಗಳನ್ನ ಕೃಷ್ಣನೇ ಹೇಳಿದ್ದಾರೆ. 574 ಶ್ಲೋಕಗಳನ್ನ ಕೃಷ್ಣ ಹೇಳಿದ್ದಾರೆ, 84 ಶ್ಲೋಕಗಳನ್ನ ಅರ್ಜುನ ಹೇಳಿದ್ದಾರೆ, ಸಂಜಯ 41 ಶ್ಲೋಕಗಳನ್ನ ಹೇಳಿದ್ದಾರೆ, ಧೃತರಾಷ್ಟ್ರ ಒಂದೇ ಒಂದು ಶ್ಲೋಕವನ್ನ ಹೇಳಿದ್ದಾರೆ. ಸೊ ಈ 700 ಶ್ಲೋಕಗಳನ್ನ ನಾವು ಇವಾಗ 18 ದಿನಗಳ ಕಾಲದಲ್ಲಿ 1 ಅವರ್ ಕ್ಲಾಸಸ್ ಇರುತ್ತೆ ಅಲ್ವಾ, ಇಷ್ಟರಲ್ಲಿ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ನೀವು ಈ ಲೆವೆಲ್ 1 ಇದನ್ನ ಲೆವೆಲ್ 1 ಅಂತ ಕರಿತೀವಿ. ಇದಾದ್ಮೇಲೆ ನೀವು ಲೆವೆಲ್ 2ಗೆ ಹೋದಾಗ ಆಳವಾದ ಅಧ್ಯಯನ ಮಾಡ್ತೀರಾ. ಅಂದ್ರೆ ಪ್ರತಿಯೊಂದು ಶ್ಲೋಕವನ್ನು ಸಹ ನೀವು ತಿಳ್ಕೊತೀರಾ ನೀವು. ಸೊ ಅದಕ್ಕೆ ಇವಾಗ ನಿಮ್ಗೆ ಒಂದು ಪಕ್ಷಿ ನೋಟ ಅಂದ್ರೆ ಈ ಭಗವದ್ಗೀತೆಯಲ್ಲಿ ಏನಿದೆ ಮತ್ತೆ ನಿಮ್ಗೆ ಮುಂದೆ ಒಂದು ಆಳವಾದ ಅಧ್ಯಯನಕ್ಕೆ ನಾವ್ ಇವಾಗ ನಿಮ್ಮನ್ನ ತಯಾರಿ ಮಾಡ್ತಾ ಇದೀವಿ. ಒಂದು ಪಕ್ಷಿ ನೋಟವನ್ನ ನಿಮ್ಗೆ ಇಲ್ಲಿ ಕೊಡ್ತಾ ಇದೀವಿ. ಸೊ ಇವಾಗ ನಮ್ಗೆ ಅನ್ಸುತ್ತೆ ಅಪ್ಪ ಏನಪ್ಪಾ ಇದೆ ಇಲ್ಲಿ ಗೀತಾ, ನಾನು ಎಷ್ಟೊಂದು ವರ್ಕ್ಶಾಪ್ ಮಾಡ್ಕೊಂಡಿದೀವಿ, ಗೀತೆನೂ ಅಷ್ಟೇ ನಾನು ಒಂದು 18 ದಿನಗಳ ಕಾಲ ಕಲ್ತ್ಕೊಂಡ್ಬಿಟ್ರೆ ಸಾಕು ಅಂತ ಇಲ್ಲ. ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇದ್ರಲ್ಲಿ ಇಷ್ಟೊಂದು ಜ್ಞಾನ ಇದೆಯಾ, ಒಂದು ಭಂಡಾರನೇ ಇದೆಯಾ ಅಂತ ನಿಮ್ಗೆ ಅನ್ಸುತ್ತೆ. ಇಲ್ಲಿ ಅಷ್ಟೊಂದು ಲೆವೆಲ್ಸ್ ಇದೆ ನಿಮ್ಗೆ. ಸೊ ಇಲ್ಲಿ ಭಕ್ತಿ ಸಾರ್ವಭೌಮ ತನಕನೂ ಸಹ ನೀವು ಹೋಗ್ಬೋದು ನೀವು. ಸೊ ಮತ್ತೆ ನಿಮ್ಗೆ ದಿನ 1 ಅವರ್ ಕ್ಲಾಸಸ್ ಇರುತ್ತೆ. ಆದಷ್ಟು 1 ಗಂಟೆಲೇನೆ ಮುಗಿಸ್ಲಿಕ್ಕೆ ಟ್ರೈ ಮಾಡ್ತೀವಿ. ಪ್ರತಿದಿನ ಒಂದೊಂದು ಅಧ್ಯಾಯದಲ್ಲಿ ಏನೆಲ್ಲ ಮುಖ್ಯವಾದ ವಿಷಯ ಇದೆಯೋ ಅದನ್ನ ಮಾತ್ರ ನಿಮ್ಮ ಜೊತೆಯಲ್ಲಿ ನಾವು ಶೇರ್ ಮಾಡ್ಕೋತೀವಿ. ಅದಾದ್ಮೇಲೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಮಧ್ಯೆ ಕೇಳ್ಬೇಡಿ, ಅದನ್ನ ಬರ್ದಿಟ್ಕೊಳ್ಳಿ. ಕೊನೆಯಲ್ಲಿ ನೀವು ಪ್ರಶ್ನೆ ಉತ್ತರ ಸೆಷನ್ ಇರುತ್ತೆ, ಅವಾಗ ನೀವು ಕೇಳಿ. ಮತ್ತೆ ನಿಮ್ಗೆ ಕ್ವಿಜ್ ಸಹ ಇರುತ್ತೆ, ಅದನ್ನ ಅವತ್ತಿನ ದಿವಸದ ಕ್ವಿಜ್ ಅನ್ನ ಅವತ್ತೇ ನೀವು ಅಂದ್ರೆ ಮಾಡ್ಲಿಕ್ಕೆ ಟ್ರೈ ಮಾಡಿ ನೀವು. ಮತ್ತೆ ಕೊನೆಯಲ್ಲಿ ನಿಮ್ಗೆ ಸರ್ಟಿಫಿಕೇಟ್ ಸಹ ನಿಮ್ಗೆ ಸಿಗುತ್ತೆ. ಈ ಸರ್ಟಿಫಿಕೇಟ್ ಇದ್ರೆ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ನೀವು ಅಂದ್ರೆ ಭಗವದ್ಗೀತೆಯಲ್ಲಿ ಇವಾಗ ನಾನ್ ಹೇಳ್ತಿರೋದ್ರಲ್ಲಿ ಏನಾದ್ರು ನಿಮ್ಗೆ ಮನಸ್ಸಿಗೆ ಮುಟ್ಟದಲ್ಲೇ ಇರಬಹುದು, ತಾಕದಲ್ಲೇ ಇರಬಹುದು ಆಯ್ತಾ. ಹಂಗಂತ ನೀವು ಅಯ್ಯೋ ಕ್ಲಾಸ್ ಚೆನ್ನಾಗಿಲ್ಲಪ್ಪ ಅಂತ ಬಿಟ್ಟು ಹೋಗ್ಬೇಡಿ ಆಯ್ತಾ. ಯಾಕಂದ್ರೆ ನಾವಿವಾಗ ನಮ್ಮ ಮಕ್ಕಳೇ ಆಗ್ಲಿ, ಇವಾಗ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಅನ್ನ ಅವ್ರು ಮುಗಿಸ್ಬೇಕಂತಂದ್ರೆ 360 ದಿನಗಳ ಕಾಲ ಓದ್ಬೇಕು, ಅಂದ್ರೆ 1 ವರ್ಷ ಓದ್ಬೇಕು ಅಲ್ವಾ. ಇಂತಹ ಭಗವದ್ಗೀತೆಯನ್ನ ನಾವು 18 ದಿನಗಳ ಕಾಲದಲ್ಲಿ ನಾವು ಅಸೆಸ್ ಮಾಡ್ಲಿಕ್ಕೆ ಆಗೋದಿಲ್ಲ.
ಅಲ್ವಾ? ನೀವು ಪೇಷನ್ಸ್ ಇಂದ ವೇಟ್ ಮಾಡಿ ಅಲ್ವಾ? ಎಷ್ಟೊಂದು ವರ್ಕ್ಶಾಪ್ಸ್ ನೀವು ಅಟೆಂಡ್ ಮಾಡಿರ್ಬೋದು ನಿಮ್ಮ ಜೀವನದಲ್ಲಿ. 18 ದಿನಗಳ ಕಾಲ ವೇಟ್ ಮಾಡಿ ನಿಮ್ಗೇನೆ ಗೊತ್ತಾಗುತ್ತೆ ಭಗವಂತ ಏನನ್ನ ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಒಂದೇ ಕ್ಲಾಸಲ್ಲಿ ನೀವು ಅಸೆಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನೀವು ತುಂಬಾ ಮುಖ್ಯವಾದದನ್ನ ನೀವು ಇಲ್ಲಿ ತಿಳ್ಕೊಳ್ಲಿಕ್ಕೆ ಹೊರಟಿದ್ದೀರಾ. ನೀವು ಅಕಸ್ಮಾತ್ ನಾನ್ ಸರಿಯಾಗಿ ಹೇಳ್ತಿಲ್ಲ ಅಂತಂತಂದ್ರೆ ನೀವು ತುಂಬಾ ಮಿಸ್ ಮಾಡ್ಕೋತೀರಾ ನೀವು ನಿಮ್ಮ ಜೀವನದಲ್ಲಿ. ಅದೊಂದು ಮಾತ್ರ ನನ್ನಲ್ಲಿ ವಿನಂತಿ ಇದೆ. ಮತ್ತೆ ನಿಮ್ಗೆ 6 ಅಧ್ಯಾಯಗಳನ್ನ ನಾನ್ ತಿಳಿಸಿ ಕೊಡ್ತಾ ಇದ್ದೀನಿ. ಇನ್ನು 6 ಅಧ್ಯಾಯಗಳನ್ನ ಬೇರೊಬ್ಬ ಗುರುಗಳು ಅಂದ್ರೆ ಟೀಚರ್ ತಿಳಿಸಿ ಕೊಡ್ತಾರೆ. ಇನ್ನೊಂದು ಕೊನೆಯ 6 ಅಧ್ಯಾಯಗಳನ್ನ ಇನ್ನೊಬ್ಬ ಟೀಚರ್ ಕಲಿಸಿ ಕೊಡ್ತಾರೆ. ಯಾಕಂದ್ರೆ 18 ಅಧ್ಯಾಯಗಳಿದೆಯಲ್ಲ. ಸೊ ಇದನ್ನ ಕರ್ಮಯೋಗ, ಭಕ್ತಿ ಯೋಗ, ಜ್ಞಾನ ಯೋಗ ಅಂತ ಹೇಳ್ಬಿಟ್ಟು ಡಿವೈಡ್ ಮಾಡಿದ್ದಾರೆ. ಸೊ ನಾನು ಇವಾಗ ಕರ್ಮಯೋಗದ ಅಧ್ಯಾಯಗಳನ್ನ ನಾನು ನಿಮ್ಮ ಜೊತೆ ನಾನು ಹಂಚ್ಕೋತಾ ಇದ್ದೀನಿ. ಸೊ ನೀವೆಲ್ಲರೂ ಸಹ ಸಂಕಲ್ಪ ಮಾಡ್ಕೊಳ್ಳಿ, ಮನಸ್ಸಲ್ಲೇ ಸಂಕಲ್ಪ ಮಾಡ್ಕೊಳ್ಳಿ, ಭಗವಂತ ನನಗೆ ಒಂದು ಸಹಾಯ ಮಾಡು. ಈ ಒಂದು 18 ದಿನಗಳ ಇದನ್ನ ಒಂದು ಯಜ್ಞ ತರ ನೀವು ತಿಳ್ಕೊಳ್ಳಿ. ಯಜ್ಞವನ್ನ ನಾನು ಪೂರೈಸ್ಲಿಕ್ಕೆ ನನಗೆ ನೀನು ಸಹಾಯ ಮಾಡು ಭಗವಂತ ಅಂತ ಕೇಳ್ಕೊಂಡು ಸೊ ನೀವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಸೊ ನಾವ್ ಇವಾಗ ಗೀತೆಯ ಜರ್ನಿಯನ್ನ ನಾವು ಪ್ರಾರಂಭಿಸೋಣಂತೆ. ಇಷ್ಟೊತ್ತು ನಾನು ನಿಮಗೆ ನಿಮ್ಗೆ ಇದ್ರ ಬಗ್ಗೆ ಇಂಟ್ರೊಡಕ್ಷನ್ ಅನ್ನ ಕೊಟ್ಟಿರೋದು. ನಿಮಗ್ ಗೊತ್ತಿರೋ ಹಾಗೇನೆ ಇಲ್ಲಿ ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಈ ಒಂದು ಯುದ್ಧ ನಡೆಯೋ ಸಮಯದಲ್ಲೇ ನಿಮಗೆ ಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನ ಬೋಧಿಸ್ತಾರೆ ಅಲ್ವಾ? ಯಾಕೆ ಕುರುಕ್ಷೇತ್ರ ಯುದ್ಧ ನಡೀತು ಅಂತ ಎಲ್ಲರಿಗೂ ಗೊತ್ತಿದೆ. ನಾನು ಅದನ್ನ ಡೀಟೇಲ್ ಆಗಿ ಹೇಳಿಕ್ ಹೋಗೋದಿಲ್ಲ. ಸೊ ಪಾಂಡವರು ಮತ್ತೆ ಕೌರವರ ನಡುವೆ ಆ ಒಂದು ಸಿಂಹಾಸನದವನ್ನ ಯಾರು ಆಳ್ಬೇಕು ಅನ್ನೋ ಒಂದು ವಿಷಯದ ಕುರಿತಾಗಿ ಅವರಿಗೆ ಏನು ಚರ್ಚೆ ನಡೆದಾಗ ಸೊ ಕೃಷ್ಣನು ಸಹ ಹೋಗಿ ಅವರು ಸಂಧಾನ ಮಾಡ್ತಾರೆ ಅಲ್ವಾ? ಪಾಂಡವರಿಗೆ ನ್ಯಾಯಯುತವಾಗಿ ಬರುವಂತಹ ಒಂದು ಭೂಮಿಯನ್ನ ನೀವು ಕೊಟ್ಬಿಡಿ, ರಾಜ್ಯವನ್ನ ಕೊಟ್ಬಿಡಿ ಅಂತ ಹೇಳಿದಾಗ ದುರ್ಯೋಧನ ಮತ್ತೆ ಕೌರವಾದಿಗಳು, ಧೃತರಾಷ್ಟ್ರ ಯಾರನ್ನು ಸಹ ಒಪ್ಪೋದೇ ಇಲ್ಲ ಅಲ್ವಾ? ಸೊ ಅವ್ರಿಗೆ 5 ಗ್ರಾಮಗಳನ್ನು ನಾವು ಕೊಡೋದಿಲ್ಲ, ಒಂದು ಸೂಜಿ ಮೊನೆಯಷ್ಟನ್ನು ಸಹ ನಾವು ಭೂಮಿಯನ್ನ ಅವ್ರಿಗೆ ಕೊಡೋದಿಲ್ಲ, ಯುದ್ಧವನ್ನ ಮಾಡಿ ನೀವು ಅಂತ ಹೇಳ್ತಾರೆ ಅಲ್ವಾ? ಸೊ ಅದಕ್ಕೋಸ್ಕರ ಕೊನೆಗೆ ಯುದ್ಧ ಮಾಡುವಂತಹ ಒಂದು ಪರಿಸ್ಥಿತಿ ಬರುತ್ತೆ. ಇಲ್ಲಿ ಇವಾಗ ಯುದ್ಧ ಭೂಮಿಯಲ್ಲಿ ಇವಾಗ ಕುರುಕ್ಷೇತ್ರ ನಡೀತಾ ಇರೋದು ಏನು ಆ ಒಂದು ಯುದ್ಧ ನಡೀತಾ ಇರುವಂತಹ ಜಾಗ ಧರ್ಮಕ್ಷೇತ್ರ. ಆ ಒಂದು ಜಾಗದಲ್ಲಿ ಈಗ 2 ಪಕ್ಷದವರು ಸಹ ಸೇರಿದ್ದಾರೆ. 11 ಅಕ್ಷೋಹಿಣಿ ಸೈನ್ಯ ಕೌರವರ ಕಡೆ ಇದೆ, ಮತ್ತೆ 7 ಅಕ್ಷೋಹಿಣಿ ಸೈನ್ಯ ಪಾಂಡವರ ಕಡೆ ಇದೆ. ಸೊ ಇವಾಗ ಒಟ್ಟು 18 ಅಕ್ಷೋಹಿಣಿ ಸೈನ್ಯ ಈ ಒಂದು ಯುದ್ಧ ಭೂಮಿಯಲ್ಲಿದೆ. ಇವಾಗ ಈ ಯುದ್ಧ ಭೂಮಿಯ ದೃಶ್ಯವನ್ನ ನಾವು ಇವತ್ತಿನ ದಿವಸ ನಾವು ಇಲ್ಲಿ ಮೊದಲನೆಯ ಅಧ್ಯಾಯದಲ್ಲಿ ನಾವು ಅರ್ಥ ಮಾಡ್ಕೊತಾ ಇದೀವಿ. 18 ಅಧ್ಯಾಯದಲ್ಲಿ ಈ ಮೊದಲ 6 ಅಧ್ಯಾಯಗಳು ಕರ್ಮಯೋಗದ ಅಧ್ಯಾಯಗಳು. ಅದರಲ್ಲಿ ಮೊದಲನೇ ಅಧ್ಯಾಯವನ್ನ ನಾವಿಲ್ಲಿ ತಿಳ್ಕೊತಾ ಇದೀವಿ. ಸೊ ಇದನ್ನ ಅರ್ಜುನ ವಿಷಾದ ಯೋಗ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಪ್ರಭುಪಾದರು ಇದನ್ನ ಕುರುಕ್ಷೇತ್ರದ ರಣರಂಗದಲ್ಲಿ ಸೈನ್ಯಾವಲೋಕನ ಅಂತ ಕರೀತಾ ಇದ್ದಾರೆ. ಎಷ್ಟು ಅಂದ್ರೆ ಇಲ್ಲಿ ಏನ್ ನಡೀತಾ ಇದೆ ಅದಕ್ಕನುಗುಣವಾಗಿ ಇಲ್ಲಿ ಪ್ರಭುಪಾದರು ಒಂದು ನಾಮಾಂಕಿತವನ್ನ ಈ ಅಧ್ಯಾಯದ ಹೆಸರನ್ನ ಕೊಟ್ಟಿದ್ದಾರೆ ನೋಡಿ. ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ. ಇಲ್ಲಿ 3 ಜನರು ಆ ಯುದ್ಧ ಭೂಮಿಯನ್ನ ನೋಡ್ತಾ ಇದ್ದಾರೆ, ಅವರು ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅವರ ಮನಸ್ಥಿತಿ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ ಪ್ರಭುಪಾದರು. ಆ ಶ್ಲೋಕಗಳೇನಿದೆ ಅದನ್ನ ನಮ್ಗೆ ಇಲ್ಲಿ ಪ್ರಭುಪಾದರು ಅರ್ಥ ಮಾಡಿಸ್ತಾ ಇದ್ದಾರೆ. ಇದರಲ್ಲಿ 46 ಶ್ಲೋಕಗಳಿದೆ. ಇದನ್ನ ಹೇಗೆ ವಿಂಗಡಿಸಿದ್ದಾರೆ ಅಂತಂದ್ರೆ ಧೃತರಾಷ್ಟ್ರನ ವಿಚಾರಣೆಯಿಂದ ಶುರುವಾಗ್ತಾ ಇದೆ ಈ ಒಂದು ಗೀತೆ. ಸೊ ಇದು ಮೊದಲನೇ ಅಧ್ಯಾಯದ ಮೊದಲನೇ ಶ್ಲೋಕ ಧೃತರಾಷ್ಟ್ರನ ಶ್ಲೋಕವಾಗಿದೆ. ಅವ್ರು ಹೇಳ್ತಾ ಇರುವಂತಹ ಶ್ಲೋಕ. ಇದರಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಒಂದು ಪದ ಕಿಂ ಅಕುರ್ವತ ಅಂತ. ಮತ್ತೆ ದುರ್ಯೋಧನನ ಭಯವನ್ನ ನಾವು ನೋಡ್ತೀವಿ ಇಲ್ಲಿ. ಇದನ್ನ ಒಂದು 8-10 ಶ್ಲೋಕದಲ್ಲಿ ನಾವು ನೋಡ್ತಾ ಇದೀವಿ. ಮಹತೀಂ ಚಮುಂ ಯುಧಾಂ ಅನ್ನೋದು ತುಂಬಾ ಮುಖ್ಯವಾದ ಒಂದು ಪದ. ಶಂಖಗಳನ್ನ ಊದ್ತಾರೆ, ಅವರವರ ಶಂಖಗಳನ್ನ ಎಲ್ಲಾ ಯೋಧರು ಅವರು ಊದ್ತಾರೆ. ಸೊ ಅವಾಗ ಹೃದಯಾನಿ ವ್ಯಧಾರಯತ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಶ್ಲೋಕದ ಒಂದು ಪದ. ಅರ್ಜುನನ ವೀಕ್ಷಣೆ. ಮತ್ತೆ ಇವಾಗ ಅರ್ಜುನ ಹೇಗೆ ಅವನು ಯುದ್ಧ ಭೂಮಿಯನ್ನ ನೋಡ್ತಾನೆ ಅಂತ ಹೇಳ್ಬಿಟ್ಟು ಮತ್ತೆ 7 ಶ್ಲೋಕದಲ್ಲಿ ನಮ್ಗೆ ತಿಳಿಸಿಕೊಡ್ತಾ ಇದ್ದಾರೆ. ಗಾಂಡೀವಂ ಸಂಸತೆ ಹಸ್ತಾತ್ ಅನ್ನೋದು ಮುಖ್ಯವಾದಂತಹ ಪದಗಳು. ಮತ್ತೆ ಹೋರಾಡದಿರಲು ಅರ್ಜುನನ ಕಾರಣಗಳು. ಅರ್ಜುನ ಅವನು ಶೂರಾದಿ ಶೂರ ಅಲ್ವಾ? ಅವನು ಯುದ್ಧ ಭೂಮಿಯನ್ನ ವೀಕ್ಷಣೆ ಮಾಡಿದ್ಮೇಲೆ ಅವನಿಗೆ ಅಂದ್ರೆ ಅವನಿಗೆ ಎನ್ಕರೇಜ್ ಆಗ್ಬೇಕಾಗಿತ್ತು, ಪ್ರೋತ್ಸಾಹ ಬರ್ಬೇಕಾಗಿತ್ತು ಅಲ್ವಾ? ಆದ್ರೆ ಅವನಿವಾಗ ನಾನು ಯುದ್ಧ ಮಾಡೋದಿಲ್ಲ ಕೃಷ್ಣ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಲ್ವಾ? ಸೊ ಅಪ್ರತೀಕರಂ ಅಶಸ್ತ್ರಂ. ಸೊ ಇದನ್ನ ನಾವು ನೋಡೋಣಂತೆ. ಇವಾಗ 3 ಜನರು ಯುದ್ಧ ಭೂಮಿಯಲ್ಲಿ ಇವಾಗ ಸೈನ್ಯವನ್ನ ನೋಡ್ತಾ ಇದ್ರೆ ಯಾರೆಲ್ಲ ನೋಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾವ್ ಇವಾಗ ನೋಡೋಣಂತೆ. ಈ ಯುದ್ಧ ಭೂಮಿಯನ್ನ ನೋಡಿ, ಒಂದೇ ದೃಶ್ಯಕ್ಕೆ ವಿಭಿನ್ನ ಪ್ರತಿಕ್ರಿಯೆಗಳು. ಈ ಒಂದು ಅಧ್ಯಾಯದಲ್ಲಿ ನಾವು ಇಲ್ಲಿ ತಿಳ್ಕೊತಾ ಇರೋದು. ಧೃತರಾಷ್ಟ್ರ ಈ ಸೈನ್ಯವನ್ನ ನೋಡಿದ್ಮೇಲೆ ಅವನ ಮನಸ್ಥಿತಿ ಯಾವ ತರ ಇದೆ, ದುರ್ಯೋಧನ ಈ ಒಂದು ಸೈನ್ಯವನ್ನ ನೋಡಿದ್ಮೇಲೆ ಅವನ ಮನಸ್ಥಿತಿ ಏನಾಯ್ತು, ಅರ್ಜುನನ ಮನಸ್ಥಿತಿ ಏನಾಯ್ತು ಅಂತ ಹೇಳ್ಬಿಟ್ಟು ಇವಾಗ 3 ಜನರನ್ನ ನಾವು ನೋಡ್ತಾ ಇದೀವಿ. ನಾವು ಮುಂದೆ ಇನ್ನ ಅದನ್ನ ಡೀಪ್ ಆಗಿ ಅರ್ಥ ಮಾಡ್ಕೋತೀವಿ. ಧೃತರಾಷ್ಟ್ರ ಅವರು ತಮೋ ಗುಣವನ್ನ ಪ್ರತಿನಿಧಿಸ್ತಾರೆ, ದುರ್ಯೋಧನ ಅವರು ರಜೋ ಗುಣವನ್ನ ಪ್ರತಿನಿಧಿಸ್ತಾರೆ, ಅರ್ಜುನ ಅವರು ಸತ್ವ ಗುಣವನ್ನ ಪ್ರತಿನಿಧಿಸ್ತಾರೆ. ಸೊ ನಮ್ಮ ಮನಸ್ಥಿತಿಯ ಅನುಗುಣವಾಗಿ ನಮ್ಗೆ ಯಾವುದೇ ಒಂದು ದೃಶ್ಯ
ಅರ್ಥ ಆಗತ್ತೆ ಅಲ್ವಾ. ನಾವ್ ಇವಾಗ ಯಾರಿಗಾದ್ರೂ ಒಂದು ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸ್ ಹಾಲನ್ನ ಕೊಟ್ರೆ ಅಲ್ವಾಗ ನಮ್ಮ ಮನಸ್ಥಿತಿಗೆ ಅನುಗುಣವಾಗಿ ನಾವು ಅದನ್ನ ವಿಶ್ಲೇಷಣೆ ಮಾಡ್ತೀವಿ. ಅರ್ಧ ಗ್ಲಾಸ್ ಹಾಲ್ ಕೊಟ್ಟಾಗ ಅಲ್ವಾ, ಸೊ ನಾವ್ ಇವಾಗ ಪಾಸಿಟಿವ್ ಆಗಿ ನೋಡಿದಾಗ ಏನಾಗುತ್ತೆ, ಓ ಅರ್ಧ ಗ್ಲಾಸ್ ಹಾಲಿದ್ಯಪ್ಪ ಅಂತ ಅನ್ಸುತ್ತೆ. ಅದೇ ನೆಗೆಟಿವ್ ಆಗಿ ನೋಡಿದ್ರೆ ಅಯ್ಯೋ ಅರ್ಧ ಗ್ಲಾಸ್ ಖಾಲಿ ಆಗೋಗ್ಬಿಟ್ಟಿದೆ ಅಂತ ನಾವು ಮಾತಾಡ್ಕೋತೀವಿ ಅಲ್ವಾ. ನೋಡಿ ನಮ್ಮ ಮನಸ್ಥಿತಿ ಅದರಿಂದ ನಮ್ಗೆ ಗೊತ್ತಾಗುತ್ತೆ ನಾವು ಹೇಗೆ ಒಂದು ದೃಶ್ಯವನ್ನೇ ಆಗ್ಲಿ ಏನನ್ನೇ ಆಗ್ಲಿ ನಾವು ವಿಶ್ಲೇಷಣೆ ಮಾಡ್ತಾ ಇದೀವಿ ಅಂತ. ಈಗ ಈ 3 ವ್ಯಕ್ತಿಗಳು ಹೇಗೆ ಆ ಒಂದು ಯುದ್ಧ ಭೂಮಿಯನ್ನ ನಾವು ವೀಕ್ಷಣೆ ಮಾಡ್ತೀವಿ ಅಂತ ಬಿಟ್ಟು ನೋಡೋಣಂತೆ. ಈಗ ಮೊದಲು ಧೃತರಾಷ್ಟ್ರ ಅವರು ವೀಕ್ಷಣೆ ಮಾಡ್ತಾ ಇದಾರೆ. ಅವ್ರು ಕುರುಡ, ನಮಗ್ ಗೊತ್ತಿರೋ ಹಾಗೇನೆ ಅಲ್ವಾ, ಹುಟ್ಟು ಕುರುಡ. ಮತ್ ಹೇಗಪ್ಪ ಅವರು ಯುದ್ಧ ಭೂಮಿಯನ್ನ ನೋಡ್ಲಿಕ್ಕೆ ಸಾಧ್ಯ ಅಂತ ಅನ್ಸುತ್ತೆ ಅಲ್ವಾ. ನಮಗ್ ಗೊತ್ತಿರೋ ಹಾಗೇನೆ ಅವರ ಶಿಷ್ಯ ಸಂಜಯ ಅವ್ರಿಗೆ ವೇದವ್ಯಾಸರು ದಿವ್ಯ ದೃಷ್ಟಿಯನ್ನ ಕೊಡ್ತಾರೆ. ಅರಮನೆಯಿಂದನೇ ಯುದ್ಧ ಭೂಮಿಯಲ್ಲಿ ಏನೆಲ್ಲ ನಡೀತಿದೆ ಅನ್ನೋದನ್ನ ಅವ್ರು ನೋಡ್ಬೋದಾಗಿರುತ್ತೆ. ಸೊ ಅವರು ಯುದ್ಧ ಭೂಮಿಯಲ್ಲಿ ನಡೀತಾ ಇರೋದನ್ನ ಧೃತರಾಷ್ಟ್ರನಿಗೆ ಅರಮನೆಯಲ್ಲೇ ಕುತ್ಕೊಂಡು ಅವರು ಹೇಳ್ತಾ ಇದ್ದಾರೆ. ಸೊ ಇವಾಗ ಧೃತರಾಷ್ಟ್ರ ಮೊದಲನೆಯ ಒಂದು ಶ್ಲೋಕವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಏನನ್ನ ಹೇಳ್ತಾರೆ ಅಂತ ಬಿಟ್ಟು ನೋಡೋಣ. ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೆ ಕುರುಕ್ಷೇತ್ರೆ ಸಮವೇತ ಯುಯುತ್ಸವಃ ಮಾಮಕ ಪಾಂಡವಾಶ್ಚೈವ ಕಿಮಾ ಕುರ್ವತ ಸಂಜಯ. ಧೃತರಾಷ್ಟ್ರನು, ಹೇ ಸಂಜಯ, ಯುದ್ಧಾಪೇಕ್ಷೆಯಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರದಲ್ಲಿ ಸೇರಿದ ನಂತರ ಏನು ಮಾಡಿದರು ಎಂದು ಕೇಳಿದನು. ನೋಡಿ ಇಲ್ಲಿ ನೋಡಿದಾಗ ಏನಪ್ಪಾ ಇದೆ ಅಂತದೊಂದು ಈ ಒಂದು ಭಗವದ್ಗೀತೆ ಶ್ಲೋಕ ಅಂತ ಹೇಳ್ತೀವಿ, ಇದ್ರಲ್ಲಿ ಏನು ಅಂತದ್ ಅನ್ಸಕ್ಕೆ ಅಂದ್ರೆ ತಿಳ್ಕೊಬೇಕಾಗಿರೋಂಥದ್ದು ಏನಿಲ್ಲ ಇದರಲ್ಲಿ ವಿಷಯ ಅಂತ ಅನ್ಸುತ್ತೆ ಅಲ್ವಾ. ನೋಡಿ ನಮ್ಮ ಒಂದು ಸಾಮಾನ್ಯ ಒಂದು ಜ್ಞಾನದಿಂದ ನೋಡಿದಾಗ ಈ ಒಂದು ಶ್ಲೋಕದಲ್ಲಿ ಏನಂತದಿಲ್ಲ ಅನ್ಸುತ್ತೆ. ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ ಸಂಜಯನ್ಗೆ, ನನ್ ಮಕ್ಕಳು ಮತ್ತೆ ಪಾಂಡವರು ಅವರು ಯುದ್ಧ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಧರ್ಮಕ್ಷೇತ್ರವಾದಂತಹ ಕುರುಕ್ಷೇತ್ರಕ್ಕೆ ಹೋದ್ರು, ಅಲ್ಲಿ ಏನ್ ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ ಅಲ್ವಾ. ಆದ್ರೆ ನಮ್ಗೆ ಗುರುಗಳು ನೋಡಿ ಅರ್ಥ ಮಾಡಿಸ್ತಾ ಇದ್ದಾರೆ. ಇಲ್ಲಿ ಈ ಒಂದು ಶ್ಲೋಕದಲ್ಲಿ ಧೃತರಾಷ್ಟ್ರನ ಮನಸ್ಥಿತಿ ಅರ್ಥ ಆಗ್ತಾ ಇದೆ. ಅವನು ಆ ಒಂದು ಯುದ್ಧ ಭೂಮಿಯನ್ನ ಯಾವ ಒಂದು ಮನಸ್ಥಿತಿಯಲ್ಲಿ ಅವನು ನೋಡ್ತಾ ಇದ್ದಾನೆ ಅನ್ನೋದನ್ನು ನಮ್ಗೆ ಇಲ್ಲಿ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ, ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ನಾವ್ ಯಾವ್ದೇ ಒಂದು ಶುಭ ಕಾರ್ಯ ಮಾಡ್ಬೇಕಂದ್ರೆ ಹಾಲು ಉಕ್ಕಿಸ್ತೀವಿ ಅಲ್ವಾ. ಸೊ ಹಾಲು ಉಕ್ಸಿದ್ರೆ ಏನಂದ್ರೆ ನಮ್ಗೆ ಒಳ್ಳೇದಾಗ್ಲಿ ನಮ್ಮ ಜೀವನದಲ್ಲಿ ಅಂತ. ಆದ್ರೆ ಇಲ್ಲಿ ಅಂತಹ ಹಾಲಿಗೆ ಹುಳಿ ಹಿಂಡ್ಬಿಟ್ಟು ರಸಗುಲ್ಲವನ್ನ ತಯಾರಿಸ್ಬಿಟ್ಟು ನಾನ್ ಮಾತ್ರ ತಿನ್ಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಧೃತರಾಷ್ಟ್ರ ಇದ್ದಾನೆ. ಅಂದ್ರೆ ನನ್ನ ಮಕ್ಕಳಿಗೆ ಮಾತ್ರನೇ ಈ ಒಂದು ಯುದ್ಧ ಅಂದ್ರೆ ಈ ಒಂದು ರಾಜ್ಯ ಸಿಗ್ಬೇಕು ಅಂತ ಹೇಳುವಂತಹ ಪಡಿಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಇದೆ. ಅಂದ್ರೆ ಹಿಡಿಯಾಗಿ ಅಂದ್ರೆ ಒಂದು ಸ್ವಲ್ಪ ಒಂದು ಸೂಜಿ ಮನೆಯಷ್ಟು ಸಹ ಪಾಂಡವರಿಗೆ ಹೋಗ್ಕೂಡುದು ಅಂತಹ ಒಂದು ಮನಸ್ಥಿತಿ ಈಗ ಇಲ್ಲಿ ಧೃತರಾಷ್ಟ್ರನಿಗಿದೆ. ಇವಾಗ ಅವ್ರು ಏನನ್ನ ಮಾತಾಡ್ತಾ ಇದ್ದಾರೆ ಇಲ್ಲಿ, ಯಾವ ತರ ಅವ್ರು ಕೇಳ್ತಾರೆ, ನನ್ನ ಮಕ್ಕಳು ಮತ್ತೆ ಪಾಂಡವರು ಅಂತ ಹೇಳ್ತಾ ಇದ್ದಾರೆ. ನೋಡಿ ಇದು ನಮ್ಗೆ ಅರ್ಥನೇ ಆಗೋದಿಲ್ಲ ಅಲ್ವಾ. ಆದ್ರೆ ನೋಡಿ ಗುರುಗಳಿಗೆ ಅಂದ್ರೆ ಪ್ರಭುಪಾದರು ಇವಾಗ ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ. ನನ್ನ ಮಕ್ಕಳು ಪಾಂಡವರು ಅಂತಂದ್ರೆ ಇಲ್ಲಿ ಭೇದ ಭಾವ ಮಾಡ್ತಾ ಇದ್ದಾರೆ ಧೃತರಾಷ್ಟ್ರ ಅಲ್ವಾ. ಧೃತರಾಷ್ಟ್ರನ್ಗೆ ಪಾಂಡವರೇನ್ ಬೇರೆಯವರಲ್ಲ, ತನ್ನ ತಮ್ಮನ ಮಕ್ಕಳು. ಇವಾಗ ತಮ್ಮ ಇಲ್ದಲೇ ಇದ್ದಾಗ ತಮ್ಮನ ಮಕ್ಕಳನ್ನ ಸ್ವಂತ ಮಕ್ಕಳ ತರ ನೋಡ್ಕೋಬೇಕು. ಇವಾಗ ನಾವು ಕುಂತಿಯನ್ನ ನೋಡಿದ್ವಿ ಅಲ್ವಾ, ಮಾದ್ರಿ ತೀರೋದ್ಮೇಲೆ ಅವರು ನಕುಲ ಸಹದೇವರನ್ನ ತನ್ನ ಮಕ್ಕಳಾಗಿ ಅವಳು ನೋಡ್ಕೋತಾಳೆ ಅಲ್ವಾ. ಸೊ ಅದು ಅಂದ್ರೆ ಒಬ್ಬ ವೈಷ್ಣವಿಯ ಒಂದು ಮನಸ್ಥಿತಿ ಅಲ್ವಾ, ಯಾರು ಭಕ್ತಿ ಮಾರ್ಗದಲ್ಲಿ ಇರ್ತಾರೋ ಅವರ ಮನಸ್ಥಿತಿ. ಆದ್ರೆ ಧೃತರಾಷ್ಟ್ರ ಇಲ್ಲಿ ಭೇದ ಭಾವವನ್ನ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಇವ್ರಿಬ್ರು ಸಹ ಕೌರವರೇ, ಆದ್ರೆ ಅವ್ರು ತನ್ನ ಮಕ್ಕಳನ್ನ ಮಾತ್ರ ಕುರು ವಂಶದವರು ಅಂತ ಹೇಳ್ಬಿಟ್ಟು ಪರಿಗಣಿಸ್ತಾ ಇದ್ದಾನೆ. ಪಾಂಡವಿನ ಮಕ್ಕಳನ್ನ ಪಾಂಡವರು ಅಂತ ಹೇಳ್ತಾ ಇದ್ದಾನೆ, ಅವ್ರನ್ನ ಕುರು ವಂಶದವರು ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇಲ್ಲ ಅಲ್ವಾ. ನನ್ನ ಮಕ್ಕಳು ಮತ್ತೆ ಪಾಂಡವರು ಏನ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ಯುದ್ಧಾಪೇಕ್ಷೆಯಿಂದನೇ ಅಂತಾನೆ ಹೇಳ್ತಾ ಇದ್ದಾರೆ. ಇಲ್ಲಿ ಯುದ್ಧಾಪೇಕ್ಷೆಯಿಂದ ಅವರು ಕುರುಕ್ಷೇತ್ರಕ್ಕೆ ಹೋಗಿದ್ದಾರೆ ಅಂತ. ಇವಾಗ ಯುದ್ಧ ಮಾಡ್ಬೇಕು ಅಂತ ಹೋದಾಗ ಅಲ್ಲಿ ಯುದ್ಧವನ್ನೇ ಮಾಡ್ತಾರೆ ಅಲ್ವಾ. ಆದ್ರೂ ಸಹ ಯಾಕೆ ಹಂಗೆ ಕೇಳ್ತಾ ಇದ್ದಾನೆ ಧೃತರಾಷ್ಟ್ರ ಅಲ್ವಾ. ಅದೊಂದು ನಮ್ಗೆ ಅದರಿಂದ ನಮ್ಗೆ ಗೊತ್ತಾಗುತ್ತೆ ಧೃತರಾಷ್ಟ್ರನ ಮನಸ್ಥಿತಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಮತ್ತೆ ಇದು ಧರ್ಮಕ್ಷೇತ್ರ ಅಲ್ವಾ. ನೋಡಿ ಕುರುಕ್ಷೇತ್ರ ಅನ್ನೋದು ಧರ್ಮಕ್ಷೇತ್ರ ಅಂತ ಹೇಳ್ತಿದ್ದಾರೆ. ಅಂದ್ರೆ ಇಲ್ಲಿ ದೇವತೆಗಳು ಸಹ ಬಂದು ಅಲ್ಲಿ ಯಾವ್ದಾದ್ರು ಒಂದು ಪೂಜೆ ಪುನಸ್ಕಾರ ಏನಾದ್ರು ಇದ್ರೆ ಅವರಲ್ಲಿ ಮಾಡ್ತಾರೆ. ಮತ್ತೆ ಈ ಒಂದು ಧರ್ಮಕ್ಷೇತ್ರದಲ್ಲಿ ಯಾರು ಧರ್ಮಯುತವಾಗಿ ಇರ್ತಾರೋ ಅವರ ಕಡೆಗೆನೆ ಗೆಲುವು ಸಿಕ್ಕತ್ತೆ ಯಾವಾಗ್ಲೂ ಸಹ. ಸೊ ಇದೆಲ್ಲವೂ ಸಹ ಧೃತರಾಷ್ಟ್ರನಿಗೆ ಅರಿವಿತ್ತು. ಸೊ ಅದಕ್ಕೋಸ್ಕರನೇ ಅವನಿವಾಗ ಭಯ ಪಡ್ಕೋತಾ ಇದ್ದಾನೆ. ಧೃತರಾಷ್ಟ್ರನ ಮನಸ್ಸಲ್ಲಿ ಈಗ ಭಯ ಬರ್ತಾ ಇದೆ, ಮತ್ತೆ ಅವನು ಗೊಂದಲಕ್ಕೆ ಒಳಗಾಗ್ತಾ ಇದ್ದಾನೆ. ಮತ್ತೆ ನಿಜವಾಗ್ಲೂ ನನ್ನ ಮಕ್ಕಳು ಗೆಲ್ತಾರ ಈ ಒಂದು ಯುದ್ಧ ಮಾಡಿದ್ರೆ. ಯಾಕೆ ಅಂತಂದ್ರೆ ಅವನಿಗೆ ಗೊತ್ತಿದೆ ನನ್ನ ಮಕ್ಕಳು ಅಧರ್ಮದ ಪರವಾಗಿದ್ದಾರೆ, ಅವರು ನ್ಯಾಯಯುತವಾಗಿ ಪಾಂಡವರಿಗೆ ಹೋಗ್ಬೇಕಾಗಿರುವಂತಹ ರಾಜ್ಯವನ್ನ ಅವರು ಕೊಡ್ತಾ ಇಲ್ಲ ಅಂತ ಗೊತ್ತು ಅಲ್ವಾ. ಅದಕ್ಕೋಸ್ಕರ ಅವನಿಗೆ ಇವಾಗ ಭಯ ಸಹ ಇದೆ. ಮತ್ತೆ ಅವನು ತುಂಬಾ ಗ್ರೀಡಿ, ಅವನಿಗೆ ಲೋಭ ಇದೆ ಅಲ್ವಾ. ಎಲ್ಲವನ್ನ ನನ್ನ ಮಕ್ಕಳೇ ಅನುಭವಿಸ್ಬೇಕು ಅನ್ನೋ ಒಂದು ಆ ಒಂದು ಲೋಭಿಯಾಗಿದ್ದಾನೆ ಅವನು ಅಲ್ವಾ. ಅವನ ಮನಸ್ಥಿತಿ ನಮ್ಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತೆ ಇಲ್ಲಿ ಧರ್ಮಕ್ಷೇತ್ರ ಆಗಿರೋದ್ರಿಂದ ನನ್ನ ಮಕ್ಕಳು ಗೆಲ್ಲೋದಿಲ್ಲ ಅನ್ನೋದನ್ನು ಸಹ ಅವನಿಗೆ ಅನ್ನಿಸ್ತಾ ಇದೆ. ಸೊ ಇಲ್ಲಿ ಎಷ್ಟೊಂದು ಪ್ರಶ್ನೆಗಳಿದೆ. ಸೊ ಇವಾಗ ಸಮಯ ಇಲ್ದಲೇ ಇರೋದ್ರಿಂದ ನಾನು ಇವಾಗ ಇದನ್ನೆಲ್ಲ ಕೇಳ್ತಾ ಇಲ್ಲ. ಸೊ ಇವಾಗ ಧೃತರಾಷ್ಟ್ರ ಯುದ್ಧ ಭೂಮಿಯನ್ನ ಹೇಗೆ ನೋಡ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲಿ
ನಾವು ತಿಳ್ಕೊಳ್ಳೋಣ ಅಂತ ಇದನ್ನೆಲ್ಲ ನಾನು ನಿಮ್ಗೆ ಪ್ರಶ್ನೆಗಳನ್ನ ಕೇಳಬೇಕಾಗಿತ್ತು. ನೋಡಿ, ಅವನಿಗೆ ಅನುಮಾನ ಬರ್ತಾ ಇದೆ, ಯಾಕಂದ್ರೆ ಇದು ಕುರುಕ್ಷೇತ್ರ ಧರ್ಮಕ್ಷೇತ್ರ. ಇವಾಗ ನಮ್ಮ ಸೈನ್ಯ ನಿಜವಾಗ್ಲೂ ಗೆಲ್ಲುತ್ತಾ? 11 ಅಕ್ಷೋಣಿ ಸೈನ್ಯ ಇರಬಹುದು, ಆದ್ರೂನು ಸಹ ಗೆಲ್ಲುತ್ತಾ? ಯಾಕಂದ್ರೆ ನಾವ್ ಇವಾಗ ಅಧರ್ಮದಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಅವನಿಗೆ ಗೊತ್ತಿದೆ ಈಗ. ಮತ್ತೆ ಅವ್ನು ಇವಾಗ ಅನ್ಯಾಯದ ಕಡೆ ಇದೀನಿ ಅಂತ, ನಾನು ಅನ್ಯಾಯ ಮಾಡ್ತಾ ಇದೀನಿ ಅಂತ ಗೊತ್ತಿದೆ. ಅದಕ್ಕೋಸ್ಕರ ಅವ್ನು ಇವಾಗ ಭಯಭೀತನಾಗಿದ್ದಾನೆ. ಸೊ ಅದಕ್ಕೋಸ್ಕರ ಅವನು ಅಲ್ಲಿ ಕೇಳ್ತಾ ಇದ್ದಾನೆ, ಯುದ್ಧಾಪೇಕ್ಷೆಯಿಂದ ಹೋಗಿದರೆ ಯುದ್ಧ ಮಾಡ್ತಾ ಇದ್ದಾರಾ ಅಂತ. ಯಾಕಂದ್ರೆ ಅವನಿಗೆ ಮನಸ್ಸಲ್ಲಿ ಏನಿತ್ತು ಅಂತಂದ್ರೆ, ಪಾಂಡವರು ಧರ್ಮಯುತವಾಗಿ ನಡೆಯುವಂತವ್ರು, ಈ ಘನಘೋರ ಯುದ್ಧ ಬೇಡ ಅಂತ ಹೇಳ್ಬಿಟ್ಟು ಅವ್ರು ಇದಕ್ಕೆ ಯುದ್ಧ ಮಾಡೋದ್ ಬೇಡ, ಸರಿ ನೀವೇನೆ ಈ ಒಂದು ರಾಜ್ಯವನ್ನ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಏನಾದ್ರೂ ಅವ್ರು ಒಂದ್ಸರ ಹೇಳ್ತಾರ ಅವರು ಅನ್ನೋ ಒಂದು ಮನಸ್ಥಿತಿಯಲ್ಲೂ ಸಹ ಅವನು ಇದ್ದಾನೆ. ಮತ್ತೆ ಅವನು ಇವಾಗ ಪಕ್ಷಪಾತ ಮಾಡ್ತಾ ಇದ್ದಾನೆ, ನನ್ನ ಮಕ್ಕಳು ಮತ್ತೆ ಪಾಂಡವರ ಮಕ್ಕಳು ಅಂತ ಹೇಳ್ಬಿಟ್ಟು ಇಲ್ಲಿ ಪಕ್ಷಪಾತ ಮಾಡ್ತಾ ಇದ್ದಾನೆ. ಸೊ ಇದೆಲ್ಲವೂ ಸಹ ಆ ಒಂದು ಶ್ಲೋಕದಿಂದ ನಮ್ಗೆ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನಮ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ, ಅತೃಪ್ತಿ ಮತ್ತೆ ಅಧರ್ಮದ ನಡುವಿನ ಸಂಬಂಧ. ಇದನ್ನ ನೀವು ಜಸ್ಟ್ ಬರ್ಕೊಳ್ಳಿ, ನೀವು ಯೋಚನೆ ಮಾಡಿ. ಅತೃಪ್ತಿ ಮತ್ತೆ ಅಧರ್ಮದ ನಡುವಿನ ಸಂಬಂಧ ಅಲ್ವಾ. ನಮ್ಗೆ ತೃಪ್ತಿ ಅನ್ನೋದಿಲ್ಲ ಅಂತಂದ್ರೆ ನೋಡಿ, ನಮ್ಗೆ ಧರ್ಮಯುತವಾಗಿ ನಡ್ಕೊಳ್ಲಿಕ್ಕೆ ಆಗೋದಿಲ್ಲ ಅಲ್ವಾ. ಈಗ ಇಲ್ಲಿ ಧೃತರಾಷ್ಟ್ರನಿಗೆ ಅತೃಪ್ತಿ ಇದೆ, ಅದಕ್ಕೋಸ್ಕರ ಇವಾಗ ಅವನು ಅಧರ್ಮಯುತವಾಗಿ ಅವನು ನಡ್ಕೊತಾ ಇದ್ದಾನೆ. ಮತ್ತೆ ಇನ್ನ ಒಂದು ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾ ಇದ್ದಾರೆ, ಅದನ್ನು ಸಹ ನೀವು ಬರ್ಕೊಳ್ಳಿ. ಬಾಂಧವ್ಯ ವಿರುದ್ಧ ವಾತ್ಸಲ್ಯ. ನಾವು ಮಕ್ಕಳ ಜೊತೆ ನಾವು ಬಾಂಧವ್ಯವನ್ನ ಬೆಳೆಸ್ಕೋಬೇಕಾ ಅಥವಾ ವಾತ್ಸಲ್ಯದಲ್ಲಿ ಇರ್ಬೇಕಾ ಅಂತ ಹೇಳ್ಬಿಟ್ಟು ಇಲ್ಲಿ ನಮ್ಗೆ ಕೇಳ್ತಾ ಇದ್ದಾರೆ. ಇದನ್ನು ಸಹ ನೀವು ಬರ್ಕೊಳ್ಳಿ. ಮತ್ತೆ ನಾವು ಇವಾಗ ಇವನ್ ಧೃತರಾಷ್ಟ್ರ ಈ ತರ ಮೋಸ ಮಾಡ್ದ, ಮತ್ತೆ ದುರ್ಯೋಧನ ಅವನು ಸಹ ಎಷ್ಟು ಲೋಭಿ, ಅವನು ಎಲ್ಲವನ್ನ ತಾನೇ ಅನುಭವಿಸ್ಬೇಕು ಅಂತ ಇಚ್ಛೆ ಪಡ್ತಾ ಇದ್ದಾನೆ ಅಂತ ನಾವು ಯೋಚನೆ ಮಾಡ್ತಾ ಇದ್ದೀವಿ ಅಲ್ವಾ. ನಾವೂನು ಸಹ ಚಿಕ್ಕ ಚಿಕ್ಕ ಧೃತರಾಷ್ಟ್ರನ ನಮ್ಮ ಮನಸ್ಸು ಹೇಗಿದೆ ಅಂತ ಹೇಳ್ಬಿಟ್ಟು ನಾವು ಸಹ ಆತ್ಮಾವಲೋಕನ ಮಾಡ್ಕೊಳ್ಳುವಂತಹ ಸಮಯ ಅಲ್ವಾ. ಸೊ ಇದನ್ನು ಸಹ ನೀವು ಬರ್ಕೊಳ್ಳಿ. ಸೊ ಮತ್ತೆ ನೀವು ಇದನ್ನ ಇಂಟ್ರಸ್ಪೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಅಕಸ್ಮಾತ್ ಏನಾದ್ರು ಈಗ ಅವನು ಧರ್ಮಯುತವಾಗಿ ನಡ್ಕೊಂಡು ಯುಧಿಷ್ಠಿರನಿಗೆ ಸಿಂಹಾಸನ ಕೊಟ್ಟಿದ್ರೆ ಏನಾಗ್ತಾ ಇತ್ತು, ಏನ್ ಫಲಿತಾಂಶ ಸಿಗ್ತಾ ಇತ್ತು ಅಲ್ವಾ. ಈ ಘನಘೋರ ಯುದ್ಧವೇ ನಡೀತಾ ಇರ್ಲಿಲ್ಲ ಅಲ್ವಾ. 18 ಅಕ್ಷೋಣಿ ಸೈನ್ಯದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸಹ ನಾಶವಾಗಿ ಹೋಗ್ತಾರೆ ಅಲ್ವಾ. ಕೆಲವರು ಅಷ್ಟೇನೆ ಉಳ್ಕೊಳೋದು. ಸೊ ಇದನ್ನು ಸಹ ನೀವು ಯೋಚನೆ ಮಾಡ್ಬೇಕಾಗತ್ತೆ. ಸೊ ಇವಾಗ ನಾವ್ ಯಾರನ್ನ ನೋಡಿದ್ವಿ, ಧೃತರಾಷ್ಟ್ರ ಅವನು ಹೇಗೆ ಈ ಒಂದು ಯುದ್ಧ ಭೂಮಿಯನ್ನ ಅವನು ವೀಕ್ಷಣೆ ಮಾಡ್ದ ಅಂತ ಹೇಳ್ಬಿಟ್ಟು ನಾವು ನೋಡಿದ್ವಿ ಅಲ್ವಾ. ಈಗ ಯಾರನ್ನ ನೋಡ್ತಾ ಇದೀವಿ ಅಂತಂದ್ರೆ, ನಾವು ದುರ್ಯೋಧನನ ನೋಡ್ತಾ ಇದೀವಿ. ಈಗ ದುರ್ಯೋಧನ ಇದೇ ಒಂದು ನೋಡಿ ಯುದ್ಧ ಭೂಮಿಯನ್ನು ನೋಡಿ ಅವನ ಮನಸ್ಥಿತಿ ಹೇಗಿದೆ ಅಂತ ಹೇಳ್ಬಿಟ್ಟು ನಾವು ನೋಡ್ಕೊಳ್ಳೋಣಂತೆ. ಸೊ ಇದಕ್ಕಿಂತ ಮುಂಚೆ ಒಂದೇ ಒಂದು ವಿಷಯವನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ, ಅಂದ್ರೆ ಇದು ಅನಾಲಿಸಿಸ್. ಇವಾಗ ಧೃತರಾಷ್ಟ್ರ ಅವನು ಮಹಾರಾಜ ಆಗಿದ್ದಾನೆ ಈಗ ಅಲ್ವಾ. ಅವನು ಏನನ್ನ ಬೇಕಾದ್ರೂ ಮಾಡ್ಬೋದಾಗಿತ್ತು. ಈಗ ಅವನೇನಾದ್ರೂ ಯೋಚನೆ ಮಾಡಿದ್ರೆ, ಇಲ್ಲಿ 18 ಅಕ್ಷೋಹಿಣಿ ಸೈನ್ಯ ಇದೆ, ನನ್ನ ಮಕ್ಕಳು ರಾಜ್ಯವನ್ನ ಆಳ್ಬೇಕು ಅನ್ನೋ ಒಂದು ಮನಸ್ಥಿತಿಯಿಂದ ಈಗ 18 ಅಕ್ಷೋಹಿಣಿ ಸೈನ್ಯ ಯುದ್ಧ ಮಾಡಿದ್ರೆ ಎಲ್ಲರೂ ಸಹ ನಾಶವಾಗಿ ಹೋಗ್ತಾರೆ. ಸೊ ನಾನು ಈಗ ಹೋಗಿ ಯುದ್ಧವನ್ನ ನಾನು ನಿಲ್ಲಿಸಬಹುದು ಅಂತ ಹೇಳ್ಬಿಟ್ಟು ಅವ್ನು ಯೋಚನೆ ಮಾಡ್ಬೋದಾಗಿತ್ತು ಅಲ್ವಾ. ಯಾಕಂದ್ರೆ ಅವನ ಕೈಯಲ್ಲಿ ಆ ಒಂದು ಪವರ್ ಇದೆ ಅಲ್ವಾ. ಅವನು ಮಹಾರಾಜ ಏನ್ ಬೇಕಾದ್ರೂ ಅವನು ಆದೇಶವನ್ನ ಕೊಡ್ಬೋದು. ಆದ್ರೆ ಅವನು ಯಾವುದೇ ಒಂದು ರಿಯಾಕ್ಷನ್ ಇಲ್ಲ, ಅವನಿಗೆ ಯಾವುದೇ ಒಂದು ಕೆಲಸವನ್ನ ಅವನು ಮಾಡ್ತಾ ಇಲ್ಲ. ಅದಕ್ಕೆ ಅವನು ತಮೋಗುಣವನ್ನ ಅವನು ಪ್ರತಿನಿಧಿಸ್ತಾ ಇದ್ದಾನೆ. ಅವನು ಅಂದ್ರೆ ಆಕ್ಟಿವ್ ಆಗಿ ಏನನ್ನೂ ಅವನು ಮಾಡ್ತಾ ಇಲ್ಲ ಅಲ್ವಾ. ಸೋಮಾರಿತನ ಅಲ್ವಾ. ಮತ್ತೆ ಯಾವುದೇ ಒಂದು ವಿಷಯಕ್ಕೆ ಅವನು ಸ್ಪಂದನೆ ಮಾಡ್ತಾ ಇಲ್ಲ ಅವನು ಅಲ್ವಾ. ಸುಮ್ನೆ ನೋಡ್ತಾ ಇದ್ದಾನೆ, ವೀಕ್ಷಣೆ ಮಾಡ್ತಾ ಇದ್ದಾನೆ ಅವನು. ಅಂದ್ರೆ ಅವನ ಮನಸ್ಸಲ್ಲಿ ಆ ಒಂದು ಲೋಭತನ ಇದೆ. ಸೊ ನನ್ನ ಮಕ್ಕಳೇ ರಾಜ್ಯವನ್ನ ಬಡಿಬೇಕು ಅಂತ ಇದೆಯೇ ಹೊರತು ಇವಾಗ ಅದರ ಮುಂದೆ ಏನಾಗಬಹುದು, ಆ ಯುದ್ಧದ ಪರಿಣಾಮ, ಅದ್ರ ಬಗ್ಗೆ ಎಲ್ಲ ಅವನು ಏನನ್ನೂ ಯೋಚನೆ ಮಾಡ್ತಾ ಇಲ್ಲ. ಮತ್ತೆ ಯಾವುದೇ ಒಂದು ರಾಜನಾಗಿ ಅವನು ಯಾವುದೇ ಒಂದು ನಿರ್ಧಾರವನ್ನ ತಗೊಳೋ ತರ ಅವನು ಇಲ್ಲ. ಅದಕ್ಕೆ ಅವನು ತಮೋಗುಣವನ್ನ ಅವನು ಪ್ರತಿನಿಧಿಸ್ತಾ ಇದ್ದಾನೆ. ಈಗ ನಾವು ದುರ್ಯೋಧನನ ನೋಡೋಣಂತೆ. ಇವಾಗ ದುರ್ಯೋಧನ ಏನ್ ಮಾಡ್ತಾ ಇದ್ದಾನೆ, ಅವನು ಸಹ ಈ ಒಂದು 18 ಅಕ್ಷೋಹಿಣಿ ಸೈನ್ಯವನ್ನ ನೋಡ್ತಾನೆ. ಅವನಿಗೆ ಆಶ್ಚರ್ಯ ಆಗೋಗುತ್ತೆ, ಇದೇನಿದು ಪಾಂಡವರು ಅವ್ರು ಇವಾಗ ನಮಗ್ ಗೊತ್ತಿರೋ ಹಾಗೆ ವನವಾಸಕ್ಕೆ ಹೋಗಿದ್ದಾರೆ ಅಲ್ವಾ. ಸೊ 12 ವರ್ಷಗಳ ಕಾಲ ವನವಾಸ ಮತ್ತೆ 1 ವರ್ಷಗಳ ಕಾಲ ಅಜ್ಞಾತವಾಸ ಮುಗಿಸ್ಕೊಂಡು ಬಂದಿದ್ದಾರೆ. ನೋಡಿ, ಅವ್ರ ಹತ್ರ 7 ಅಕ್ಷೋಹಿಣಿ ಸೈನ್ಯ ಇದೆ. ಅವನಿಗೆ ಆಶ್ಚರ್ಯ ಆಗೋಗುತ್ತೆ. ಮತ್ತೆ ಅದನ್ನ ಎಷ್ಟು ಸುಸಜ್ಜಿತವಾಗಿ ಅದನ್ನ ದ್ರುಪದನ ಮಗ ದುಷ್ಟದ್ಯುಮ್ನ ಅದನ್ನೆಲ್ಲ ವ್ಯೂಹ ರೂಪವಾಗಿ ರಚಿಸ್ತಾನೆ. ಅದನ್ನ ನೋಡ್ಬಿಟ್ಟು ದುರ್ಯೋಧನ ಒಂದು ಕ್ಷಣ ದಂಗು ಬಡದು ಹೋಗ್ತಾನೆ. ಅದಕ್ಕೋಸ್ಕರ ಅವನು ಓಡೋಡಿ ಅವನು ಬರ್ತಾನೆ. ಅವನು ಮಹಾರಾಜ ಆದ್ರೂ ಸಹ ತನ್ನ ಗುರುಗಳನ್ನ ಕರೆಸ್ಕೋಬಹುದಾಗಿತ್ತು, ಸೇನಾಧಿಪತಿಯಾದ ತನ್ನ ಗುರುಗಳನ್ನ ಕರೆಸ್ಕೋಬಹುದಾಗಿತ್ತು ತನ್ನ ಹತ್ರಕ್ಕೇನೆ. ಆದ್ರೆ ಅವನೇ ಓಡೋಗಿ ನೋಡಿ ಅವರ ಗುರುಗಳ ಹತ್ರ ಯಾವ ತರ ಮಾತಾಡ್ತಾ ಇದ್ದಾನೆ. ತನ್ನ ಗುರುಗಳು ನೋಡಿ ಮಾತಾಡ್ತಾ ಇರೋ ರೀತಿ ಯಾವ ತರ ಇದೆ. ಆಚಾರ್ಯರೇ, ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಕೌಶಲದಿಂದ ವ್ಯೂಹ ರೂಪವಾಗಿ ರಚಿಸಿರುವ ಈ ಪಾಂಡವ ಸೈನ್ಯವನ್ನ ನೋಡಿ ಈ ತರ ಮಾತಾಡ್ತಾನೆ. ನೋಡಿ ಅವನ ಕಣ್ಣುಗಳಲ್ಲಿ ಎಷ್ಟು ಕೋಪ ಇದೆ ಅಲ್ವಾ. ನೋಡಿ ಅವರ ಗುರುಗಳನ್ನ ಹೇಗೆ ಅವನು ಸಂಬೋಧನೆ ಮಾಡ್ತಾ ಇದ್ದಾನೆ. ನಿಮ್ಮ ಚತುರ ಶಿಷ್ಯನಾದ ದ್ರುಪದನ ಮಗನು ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ದುಷ್ಟದ್ಯುಮ್ನ ಅಂತ ಹೇಳ್ಬೋದಾಗಿತ್ತು, ಆದ್ರೆ ದ್ರುಪದನ ಮಗನು ಅಂತ ಹೇಳ್ತಾ ಇದ್ದಾನೆ. ಯಾಕಂದ್ರೆ ದ್ರುಪದ ಬೇರೆ ಯಾರು ಅಲ್ಲ, ದ್ರೋಣಾಚಾರ್ಯರ
ಸ್ನೇಹಿತ ಆಗಿರ್ತಾರೆ. ಅವರಿಬ್ರು ಗುರುಕುಲದಲ್ಲಿ ಓದ್ತಾ ಇರ್ತಾರೆ. ಅವರಿಬ್ರು ತುಂಬಾ ಸ್ನೇಹ ಇರುತ್ತೆ. ದ್ರುಪದ ಹೇಳಿರ್ತಾನೆ, ನಾನು ರಾಜನಾದ್ಮೇಲೆ ನಿನಗೆ ನನ್ನ ಒಂದು ರಾಜ್ಯದಲ್ಲಿ ನಿನಗೆ ಒಂದ್ ಸ್ವಲ್ಪ ರಾಜ್ಯವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿರ್ತಾನೆ. ಅವರಿಬ್ರು ವಿದ್ಯಾಭ್ಯಾಸವನ್ನ ಮುಗಿಸಿದ್ಮೇಲೆ ದ್ರೋಣಾಚಾರ್ಯರು ದ್ರುಪದನ ಹತ್ರ ಹೋದಾಗ ಅವನು ದ್ರೋಣಾಚಾರ್ಯರನ್ನ ತುಂಬಾ ಸಲುಗೆಯಿಂದ ನೋಡ್ತಾನೆ ಅವನು. ಅಲ್ವಾ, ನಾನು ಅವಾಗೇನೋ ಒಂದು ಮಾತು ಹೇಳಿರ್ಬೋದು, ನೀನು ಅದಕ್ಕೋಸ್ಕರ ಬಂದ್ಬಿಡದ ಅಂತ ಹೇಳ್ಬಿಟ್ಟು ಅವನಿಗೆ ಅವಮಾನ ಮಾಡಿ ಕಳಿಸ್ತಾನೆ. ಇದು ದ್ರೋಣಾಚಾರ್ಯರಿಗೆ ತುಂಬಾ ದುಃಖ ತಂದ್ಕೊಡುತ್ತೆ. ಅವನು ಹೇಗಾದ್ರೂ ಮಾಡಿ ಅಂದ್ರೆ ದ್ರುಪದನಿಗೆ ಬುದ್ಧಿಯನ್ನ ಕಲಿಸ್ಬೇಕು ಅಂತ ಅವನು ಯೋಚನೆ ಮಾಡ್ತಾನೆ. ಯಾವಾಗ ಅವನು ಪಾಂಡವರಿಗೆ ಕೌರವರಿಗೆ ಗುರುಗಳಾಗ್ತಾರೋ ಆಗ ಅವರು ಅಂದ್ರೆ ನನಗೆ ಒಂದು ಗುರುದಕ್ಷಿಣೆಯನ್ನ ಕೊಡಿ, ನೀವು ದ್ರುಪದನನ್ನ ನೀವು ಸೋಲಿಸಿ ನನ್ನ ಕಾಲಿಗೆ ಬೀಳೋ ತರ ನೀವು ಮಾಡಿ ಅಂತ ಹೇಳ್ಬಿಟ್ಟು ಕಾಲಿಗೆ ಅಂದ್ರೆ ನನ್ನ ಕರ್ಕೊಂಡ್ ಬಂದು ಅವನ ಬಂಧಿಸ್ಬಿಟ್ಟು ನನ್ನ ಕಾಲಿಗೆ ಬೀಳೋ ತರ ಮಾಡಿ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. ಸೊ ಅದಕ್ಕೋಸ್ಕರ ಈ ಪಾಂಡವರು ದ್ರುಪದನನ್ನ ಸೆರೆ ಹಿಡಿದು, ಅಂದ್ರೆ ಅರ್ಜುನ ದ್ರುಪದನನ್ನ ಸೆರೆ ಹಿಡಿದು ದ್ರೋಣಾಚಾರ್ಯರ ಕಾಲಿಗೆ ಬೀಳೋ ತರ ಮಾಡ್ತಾನೆ. ಸೊ ಅವಾಗ ದ್ರುಪದನ್ಗೆ ತುಂಬಾ ಕೋಪ ಬರುತ್ತೆ. ಅವನು ಕ್ಷತ್ರಿಯ ಅಲ್ವಾ, ಅವನೊಂದು ಯಜ್ಞವನ್ನ ಮಾಡಿ, ಸೊ ಆ ಯಜ್ಞದಿಂದ ಒಂದು ಗಂಡು ಮಗು ಮತ್ತೆ ಒಂದು ಹೆಣ್ಣು ಮಗು, ಅಂದ್ರೆ ಹೆಣ್ಣು ಮಗು ಬಂದು ದ್ರೌಪದಿ ಮತ್ತೆ ಗಂಡು ಮಗು ಬಂದು ದೃಷ್ಟದ್ಯುಮ್ನ, ಅವರಿಬ್ಬರನ್ನ ಪಡಿತಾನೆ. ಅಂದ್ರೆ ಅವನ ಉದ್ದೇಶ ಏನಿತ್ತು ಅಂತಂದ್ರೆ ದ್ರೋಣಾಚಾರ್ಯರನ್ನ ಸಾಯಿಸುವಂತಹ ಒಬ್ಬ ಮಗ ಬೇಕು, ಮತ್ತೆ ನನ್ನನ್ನು ಯಾರು ಇಂತಹ ಒಂದು ಅವಮಾನ ಮಾಡ್ಲಿಕ್ಕೆ ಕಾರಣ ಆದ ಅರ್ಜುನ ಅಂದ್ರೆ ಅಂತವನನ್ನ ಮಗನಾಗಿ ಪಡಿಲಿಕ್ಕೆ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಅವನನ್ನ ಅಳಿಯನನ್ನಾಗಿ ನಾನು ಪಡಿಬೇಕು ಅಂತ ಹೇಳ್ಬಿಟ್ಟು ಅವನು ಆ ಒಂದು ಉದ್ದೇಶ ಇಟ್ಕೊಂಡು ಯಜ್ಞ ಮಾಡಿರ್ತಾನೆ. ಸೊ ಇವಾಗ ಇಬ್ರು ಮಕ್ಕಳು ಅವ್ರಿಗೆ ಹುಟ್ಟುತ್ತಾರೆ. ಸೊ ಈಗ ದುಷ್ಟದ್ಯುಮ್ನ ಇವಾಗ ದ್ರೋಣಾಚಾರ್ಯರನ್ನ ಅವನು ಸಾಯಿಸ್ಲಿಕ್ಕೆನೆ ಹುಟ್ಟಿರೋದು. ಆದ್ರೆ ನೋಡಿ, ದ್ರೋಣಾಚಾರ್ಯರು ಬ್ರಾಹ್ಮಣ, ಅವನು ಎಷ್ಟು ಉದಾರಿ ಅಂತಂದ್ರೆ ದುಷ್ಟದ್ಯುಮ್ನಿಗೆ ವಿದ್ಯೆಯನ್ನ ಕಲಿಸ್ಕೊಟ್ಟಿರೋದು ದ್ರೋಣಾಚಾರ್ಯ. ಸೊ ಅದಕ್ಕೋಸ್ಕರನೇ ಇಲ್ಲಿ ದುರ್ಯೋಧನ ದ್ರೋಣಾಚಾರ್ಯರಿಗೆ ಹೇಳ್ತಾ ಇದ್ದಾರೆ, ನೀವು ಅಷ್ಟು ಉದಾರ ಮನಸ್ಸಿನಿಂದ ದುಷ್ಟದ್ಯುಮ್ನಿಗೆ ವಿದ್ಯೆಯನ್ನ ಹೇಳ್ಕೊಟ್ಟು ಈ ಎಲ್ಲಾ ಸಕಲ ವಿದ್ಯೆಗಳನ್ನ ಹೇಳಿದಿರಲ್ಲ, ನೋಡಿ ಅವನು ಇವಾಗ ಎಂತಹ ಸೈನ್ಯವನ್ನ ಅವನು ಸೈನ್ಯದ ವ್ಯೂಹವನ್ನ ರಚನೆ ಮಾಡಿದಾನೆ ನೋಡಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದ್ರೆ ನೀವು ಇವಾಗ್ಲೂ ಸಹ ನೀವು ಪಾಂಡವರ ಕಡೆ, ಅಂದ್ರೆ ಅವ್ರಿಗೆ ಒಂದು ಸಾಫ್ಟ್ ಕಾರ್ನರ್ ಇದೆ ಅಲ್ವಾ ದ್ರೋಣಾಚಾರ್ಯರಿಗೆ, ನೀವು ಆತರ ನೀವು ಒಂದು ಸಾಫ್ಟ್ ಕಾರ್ನರ್ ಇಂದ ನೀವು ಯುದ್ಧವನ್ನ ಮಾಡಿದ್ರೆ ನಮ್ಗೆ ಗೆಲುವು ಸಿಗೋದಿಲ್ಲ. ಸೊ ನೀವು ಇವಾಗ ಗಂಭೀರವಾಗಿ ನೀವು ಯುದ್ಧವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಅವ್ರಿಗೆ ಒಂದು ತಾಕೀತು ಮಾಡ್ತಾ ಇದ್ದಾನೆ ಅಲ್ವಾ. ನೀವು ಈ ತರ ಉದಾರ ಮನಸ್ಕರಾಗಿದ್ರೆ ನಾವಿಲ್ಲಿ ಗೆಲ್ಲಿಕ್ ಆಗೋದಿಲ್ಲ. ಸೊ ನೀವ್ ಇವಾಗ ಸೀರಿಯಸ್ ಆಗಿ ಯುದ್ಧವನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತನ್ನ ಗುರುವಿಗೆನೆ ಇಲ್ಲಿ ದುರ್ಯೋಧನ ಹೇಳ್ತಾ ಇದ್ದಾನೆ. ಮತ್ತೆ ಅದಾದ್ಮೇಲೆ ಅವನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾನೆ, ನಮ್ ಕಡೆ ಯಾರಿದ್ದಾರೆ, ಅವ್ರ ಕಡೆ ಯಾರಿದ್ದಾರೆ, ನಮ್ಮ ಬಲ ಎಷ್ಟು, ಅವ್ರ ಬಲ ಎಷ್ಟು ಅಂತ ಹೇಳ್ಬಿಟ್ಟು ದುರ್ಯೋಧನ ಅವನು ರಾಜಕೀಯವಾಗಿ ಹೇಗೆಲ್ಲ ಮಾತಾಡ್ಬೇಕೋ ಆ ರೀತಿಯಾಗಿ ಮಾತಾಡ್ತಾನೆ. ಅದನ್ನೆಲ್ಲ ನೀವು ಸೆಕೆಂಡ್ ಲೆವೆಲ್ ಅಲ್ಲಿ ನೀವು ತಿಳ್ಕೊತೀರಾ. ಸೊ ನಾನು ಇವಾಗ ಅದನ್ನೆಲ್ಲ ನಾನು ನಿಮ್ಗೆ ಹೇಳ್ತಾ ಇಲ್ಲ. ಇವಾಗ ದುರ್ಯೋಧನನ ನಡವಳಿಕೆ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ನಾವು ವಿಶ್ಲೇಷಣೆ ಮಾಡ್ಬೇಕು. ಸೊ ಇದನ್ನು ಸಹ ನೀವು 2ನೇ ಲೆವೆಲ್ ಅಲ್ಲಿ ನೀವು ಡೀಟೇಲ್ ಆಗಿ ನೀವು ತಿಳ್ಕೊತೀರಾ. ಸೊ ಅದಾದ್ಮೇಲೆ ಏನಾಗುತ್ತೆ, ದುರ್ಯೋಧನನ್ಗೆ ತುಂಬಾ ಭಯ ಆಗಿರೋದನ್ನ ನೋಡ್ಬಿಟ್ಟು ಭೀಷ್ಮಾಚಾರ್ಯರು ಏನ್ ಮಾಡ್ತಾರೆ, ಅವರು ದುರ್ಯೋಧನನ್ಗೆ ಪ್ರೋತ್ಸಾಹವನ್ನ ಕೊಡ್ಲಿಕ್ಕೋಸ್ಕರ ತಮ್ಮ ಶಂಖವನ್ನ ಊದ್ತಾರೆ. ಇದಾದ್ಮೇಲೆ ಏನಾಗುತ್ತೆ, ಭೀಷ್ಮಾಚಾರ್ಯರು ಶಂಖವನ್ನ ಊದಿದ್ಮೇಲೆ ಬೇರೆಯವರೆಲ್ಲರನ್ನೂ ಸಹ, ಎಲ್ಲಾ ಯೋಧರನ್ನು ಸಹ ತಮ್ಮ ತಮ್ಮ ಶಂಖವನ್ನ ಊದ್ತಾರೆ ಅಲ್ವಾ. ಆ ಶಂಖಗಳ ಹೆಸರು ಸಹ ಇದೆ. ಸೊ ನಮಗ್ ಗೊತ್ತಿರೋ ಹಾಗೇನೆ ಕೃಷ್ಣನ ಶಂಖದ ಹೆಸರು ಪಾಂಚಜನ್ಯ, ಮತ್ತೆ ಅರ್ಜುನನ ಶಂಖದ ಹೆಸರು ದೇವದತ್ತ ಅಲ್ವಾ. ಅದೇ ತರನೇ ಬೇರೆ ಪಾಂಡವರ ಹೆಸರುಗಳ ಅಂದ್ರೆ ಶಂಖಗಳ ಹೆಸರು ಸಹ ಇದೆ. ಅದನ್ನ ನೀವು ಸೆಕೆಂಡ್ ಲೆವೆಲ್ ಅಲ್ಲಿ ನೀವು ಡೀಟೇಲ್ ಆಗಿ ನೀವು ತಿಳ್ಕೊತೀರಾ. ಸಘೋಷೋದಾರ್ಥ ರಾಷ್ಟ್ರಾನಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥ್ವೀಂ ಚೈವ ತುಮುಲೋ ಅಭ್ಯನುನಾದಯನ್. ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು, ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನ ಚೂರು ಚೂರು ಮಾಡಿತು. ನೋಡಿ ಹೇಗೆ ಅಲ್ವಾ, ಒಂದು ಶಂಖವನ್ನ ಊದ್ದಾಗ ನೋಡಿ ಇಲ್ಲಿ ಕೌರವರ ಹೃದಯ ಚೂರು ಚೂರಾಯ್ತು ಅಂತ ಹೇಳ್ತಾ ಇದ್ದಾರೆ ಅಲ್ವಾ. ಯಾಕೆ ನೋಡಿ, ನಮ್ಗೆ ಇದ್ರಲ್ಲಿ ಏನ್ ಅಂತ ಅನಿಸ್ತಾ ಇಲ್ಲ, ಆದ್ರೆ ನಮ್ಗೆ ಆಚಾರ್ಯರು ಅರ್ಥ ಮಾಡಿಸ್ತಾ ಇದ್ದಾರೆ. ಇಲ್ಲಿ ನಮಗ್ ನೋಡಿದ್ರೆ ನೋಡಿ ಕೌರವರ ಹೃದಯ ಚೂರು ಚೂರಾಯ್ತು ಅಲ್ವಾ, ಪಾಂಡವರಿಗೆ ಏನೋ ಆಯ್ತು ಅಂತ ಇಲ್ಲಿ ಹೇಳ್ತಾ ಇಲ್ಲ ಅಲ್ವಾ. ಯಾಕೆ ಇಲ್ಲಿ ಕೌರವರ ಹೃದಯ ಚೂರು ಚೂರಾಯ್ತು ಅಂತ ಹೇಳ್ಬಿಟ್ಟು ವಿಶ್ಲೇಷಣೆ ಮಾಡಿರೋದನ್ನ ಅರ್ಥ ಮಾಡ್ಕೊಂಡ್ರೆ ನೋಡಿ, ಕೌರವರ ಸೈನ್ಯ ಪಾಂಡವರಿಗಿಂತ ಜಾಸ್ತಿ ಇದೆ ಅಲ್ವಾ. 11 ಲಕ್ಷ ಅಕ್ಷೋಹಿಣಿ ಸೈನ್ಯ, ಇವ್ರದ್ದು ಬರೀ 7 ಲಕ್ಷ ಅಷ್ಟೇನೆ ಅಲ್ವಾ. ಅಂದ್ರೆ ನಾವ್ ಇದನ್ನ ಏನನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಮ್ಗೆ ಎಷ್ಟೇ ಆಸ್ತಿ ಪಾಸ್ತಿ ಮತ್ತೆ ಜನ ಬೆಂಬಲ ಏನೇ ಇದ್ರೂ ಸಹ ನಮ್ಮ ಕಡೆ ಭಗವಂತನ ಒಂದು ಅನುಗ್ರಹ ಕೃಪಾ ಕಟಾಕ್ಷ ಇಲ್ಲ ಅಂತಂದ್ರೆ ನಮ್ಗೆ ನಮ್ಮ ಜೀವನದಲ್ಲಿ ಯಾವಾಗ್ಲೂ ಇದೇ ಒಂದು ಆಂಗ್ಸೈಟಿ ಅನ್ನೋದು ಇದ್ದೇ ಇರುತ್ತೆ. ಸೊ ನಾವ್ ಯಾವಾಗ್ಲೂ ಸಹ ಇಂತಹದೇ ಒಂದು ಸ್ಥಿತಿಯಲ್ಲಿ ನಾವಿರ್ತೀವಿ. ನಮ್ಮ ಹೃದಯ ಯಾವಾಗ್ಲೂ ಸಹ ಆಕ್ರಂದನದಲ್ಲೇ ಇರುತ್ತೆ. ನೋಡಿ ಇವಾಗ ಕೌರವರಿಗೂ ಸಹ ಹಾಗೇನೆ ಆಗಿದ್ದು. ಅವ್ರ ಹತ್ರ 11 ಅಕ್ಷೋಹಿಣಿ ಸೈನ್ಯ ಇರಬಹುದು, ಆದ್ರೆ ದೇವೋತ್ತಮ ಪರಮಪುರುಷ ಕೃಷ್ಣ ಅವರ ಕಡೆ ಇಲ್ಲ. ಅದಕ್ಕೇನೆ ಶಂಖನಾದವನ್ನ ಕೇಳಿದಾಗ ಕೌರವರ ಹೃದಯ ಛಿದ್ರ ಆಯ್ತು ಅಂತ ಹೇಳ್ಬಿಟ್ಟು ನಮ್ಗೆ ಅರ್ಥ ಮಾಡಿಸ್ತಾ ಇದ್ದಾರೆ ಅಲ್ವಾ. ಇವಾಗ ನಾವು ಅಷ್ಟೇ ಎಕ್ಸಾಮ್ ಹೋದಾಗ ನಾವ್ ಎಷ್ಟೇ ಚೆನ್ನಾಗಿ ಓದಿದ್ರು ಸಹ ನಾವು
ಅಲ್ಲಿ ಭಯ ಪಡ್ಕೊಂಡ್ರೆ ಏನಾಗುತ್ತೆ, ನಮ್ಗೆ ಯುದ್ಧ ಅಂದ್ರೆ ನಮ್ಗೆ ಅಲ್ಲಿ ಎಕ್ಸಾಮ್ ಟೈಮಲ್ಲಿ ನಮ್ಗೆ ಏನು ಜ್ಞಾಪಕಕ್ಕೆ ಬರ್ಬೇಕು ಅದು ಬರೋದಿಲ್ಲ ಅಲ್ವಾ. ಸೊ ನಮ್ಗೆ ಅಲ್ಲಿ ಯಶಸ್ಸನ್ನ ಪಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಅದೇ ತರ ಇವಾಗ ಕೌರವರ ಹೃದಯ ಛಿದ್ರ ಆಯ್ತು ಅಂದ್ರೆ ಏನಾಯ್ತು, ಅವರು ಯುದ್ಧವನ್ನ ಮಾಡಿ ಯಶಸ್ಸನ್ನ ಗಳಿಸೋಕ್ಕಾಗೋದಿಲ್ಲ ಅಂತಾನೆ ಅರ್ಥ ಅಲ್ವಾ. ಸೊ ಅದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸ್ತಾ ಇದ್ದಾರೆ. ಇವಾಗ ನಮ್ಗೆಲ್ಲರಿಗೂ ಗೊತ್ತು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೇನೆ. ಹಾ ಅಟೆಂಡೆನ್ಸ್ ಮಾತಾಜಿ. ಎಲ್ಲರೂ ಕೂಡ ಹಾಕಿ. ಹಾ ಓಕೆ ಹರೇ ಮಾತಾಜಿ. ಹರೇ ಕೃಷ್ಣ. ಎಲ್ಲರೂ ಅಟೆಂಡೆನ್ಸ್ ಲಿಂಕ್ ಮಾತಾಜಿ ಹಾಕಿದ್ದಾರೆ, ಎಲ್ಲರೂ ಸಹ ಅದನ್ನ ನೀವು ಸಬ್ಮಿಟ್ ಮಾಡಿ ಅಟೆಂಡೆನ್ಸ್ ಲಿಂಕ್ ಅನ್ನ. ಇವಾಗ ನಮ್ಗೆಲ್ಲರಿಗೂ ಗೊತ್ತು, ಪಾಂಡವರು ಮತ್ತೆ ಕೌರವರು ಯುದ್ಧ ಮಾಡಿದಾಗ ಪಾಂಡವರಿಗೆ ಜಯ ಬಂತು ಅಂತ ಹೇಳ್ಬಿಟ್ಟು. ಸೊ ಇವಾಗ ಯುದ್ಧ ಭೂಮಿಯಲ್ಲಿ ಏನಾದ್ರು ಆತರ ಪಾಂಡವರಿಗೆ ಜಯ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಏನಾದ್ರು ಚಿಹ್ನೆಗಳೇನಾದ್ರು ಸೂಚನೆಗಳೇನಾದ್ರು ಇತ್ತಾ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲೊಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಸೊ ಇದನ್ನ ನೀವು ಆಕ್ಚುಲಿ ಉತ್ತರವನ್ನ ನೀವು ಕೊಡ್ಬೇಕಾಗಿತ್ತು. ಸೊ ಸಮಯ ಇಲ್ದಲಿರೋದ್ರಿಂದ ನಾನೇ ಹೇಳ್ತಾ ಇದೀನಿ, ಸಾರಿ. ಸೊ ಇದರಲ್ಲಿ 9 ಒಂದು ಸೂಚನೆಗಳನ್ನ ನಮ್ಗೆ ಹೇಳ್ತಾ ಇದ್ದಾರೆ. ಧರ್ಮಕ್ಷೇತ್ರ, ನಾವ್ ಇದಕ್ಕಿಂತ ಮುಂಚೆ ಚರ್ಚೆ ಮಾಡಿರೋ ಹಾಗೇನೆ ಇದು ಒಂದು ಧರ್ಮಕ್ಷೇತ್ರದಲ್ಲಿ ಯುದ್ಧ ನಡೀತಾ ಇದೆ. ಯಾರು ಧರ್ಮಯುತವಾಗಿರ್ತಾರೋ ಅವ್ರಿಗೇನೆ ಇಲ್ಲಿ ವಿಜಯ ಖಂಡಿತ ಅಲ್ವಾ. ಮತ್ತೆ ದೈವಿಕ ರಥ, ಸೊ ಈ ಒಂದು ರಥವನ್ನ ಅಗ್ನಿದೇವ ಕೊಟ್ಟಿರ್ತಾರೆ ಅರ್ಜುನನಿಗೆ. ಸೊ ಇದು ವಿಶೇಷವಾದಂತಹ ರಥ. ಸೊ ಇಂತಹ ಒಂದು ರಥ ಇದೆ, ಮತ್ತೆ ಅವ್ರ ಹತ್ರ ಗಾಂಡೀವ ಇದೆ. ಅಂದ್ರೆ ಇವಾಗ ನಾವು ಒಂದು ಎಕ್ಸಾಮ್ ಅನ್ನ ಬರೀಬೇಕು ಅಂತ ಹೋದಾಗ ನಮ್ಮ ಹತ್ರ ಚೆನ್ನಾಗಿರೋ ಒಂದು ಪೆನ್ ಇರ್ಬೇಕು ಅಲ್ವಾ. ಮತ್ತೆ ಅದೇ ತರ ನೋಟ್ ಪ್ಯಾಡ್ ಎಲ್ಲಾನು ಸಹ ಚೆನ್ನಾಗಿರೋದಿದ್ರೆ ನಮ್ಗೆ ಬರೀಲಿಕ್ಕೆ ಒಂದ್ ಸ್ವಲ್ಪ ಈಸಿ ಆಗುತ್ತೆ ಅಲ್ವಾ. ಅದೇ ತರನೇ ಈಗ ಅರ್ಜುನನ ಬಳಿ ಇದೆಲ್ಲಾನು ಇದೆ. ದೈವಿಕ ರಥ ಇದೆ, ಗಾಂಡೀವ ಇದೆ, ಮತ್ತೆ ಅವರ ಒಂದು ಬಾವುಟದಲ್ಲಿ ಹನುಮಾನ್ ಅಂದ್ರೆ ಕಪಿಧ್ವಜ ಇದೆ ಅಲ್ವಾ. ಇದೆಲ್ಲವೂ ಸಹ ಅಂದ್ರೆ ಪಾಂಡವರಿಗೆನೆ ಜಯ ಸಿಗುತ್ತೆ ಅನ್ನೋದಕ್ಕೆ ಒಂದು ಸೂಚನೆಯನ್ನ ಕೊಡ್ತಾ ಇದೆ. ಅದಾದ್ಮೇಲೆ ಶಂಖನಾದ ಮಾಡಿದಾಗ ನಮ್ಗೆ ಗೊತ್ತಿರೋ ಹಾಗೇನೆ ಅಲ್ಲೆಲ್ಲರ ಕೌರವರ ಹೃದಯ ಛಿದ್ರ ಆಯ್ತು ಅಲ್ವಾ. ಸೊ ಯಾರು ಭಯಭೀತರಾಗಿರ್ತಾರೋ ಅವ್ರಿಗೆ ಯಶಸ್ಸಂತೂ ಸಿಗೋದಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಮತ್ತೆ ಇಲ್ಲಿ ಕೆಟ್ಟ ಜೀವಿತ ಅಂತ ಹೇಳ್ತಾ ಇದ್ದಾರೆ. ದುರ್ಯೋಧನ ಅವರು ತಮ್ಮ ಗುರುಗಳ ಜೊತೆ ಮಾತಾಡಿದಾಗ ಅವನು ಹೇಳ್ತಾನೆ, ನಮ್ಮ ಪಕ್ಷದಲ್ಲಿ ಅವರಿದ್ದಾರೆ, ಇವರ ಪಕ್ಷದಲ್ಲಿ ಅವರಿದ್ದಾರೆ ಅಂತ ಹೇಳ್ತಾ ಇದ್ದಾಗ ಅವನು ಹೇಳ್ತಾನೆ, ನನಗೋಸ್ಕರ ತಮ್ಮ ಜೀವವನ್ನೇ ಬಿಡುವಂತಹವರು ಅನೇಕ ಯೋಧರು ನನ್ನ ಒಂದು ಸೈನ್ಯದಲ್ಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಅರ್ಥ ಏನು, ಜೀವ ಕೊಡುವಂತವ್ರು ಅಂದ್ರೆ ಅರ್ಥ ಏನು, ಅಲ್ಲಿ ಅವರು ಸೋಲನ್ನ ಅಪ್ತಾರೆ ಅಂತ. ಅವರೆಲ್ಲ ಜೀವ ಕೊಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಇವಾಗ ಸೋಲ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನು ಅಶುಭ ನುಡಿಯನ್ನ ಅವನು ನುಡಿತಾನೆ ದುರ್ಯೋಧನ. ಸೊ ಅದು ಇಲ್ಲಿ ತೆಕ್ತ ಜೀವಿತ ಅನ್ನೋದು ಅದು ಸೂಚನೆಯನ್ನ ಕೊಡ್ತಾ ಇದೆ. ಮತ್ತೆ ಮೋಕ್ಷದ ಏಕಾದಶಿ ಭಗವಂತನಿಗೆ ತುಂಬಾ ಪ್ರಿಯವಾದಂತಹ ದಿನ. ಅಂತಹ ದಿನ ಈ ಒಂದು ಯುದ್ಧ ಶುರುವಾಗತ್ತೆ. ಸೊ ಇದರಿಂದ ನಮ್ಗೆ ಗೊತ್ತಾಗ್ತಾ ಇದೆ ಪಾಂಡವರಿಗೆ ಜಯ ಅಂತ ಹೇಳ್ಬಿಟ್ಟು. ಮತ್ತೆ ಇದಕ್ಕಿಂತ ಮುಂಚೆ ನಾವು ತಿಳ್ಕೊಂಡಿರೋ ಹಾಗೇನೆ ಭಗವಂತ ಎಲ್ಲಿರ್ತಾನೋ ಅಲ್ಲಿ ವಿಜಯ ಯಶಸ್ಸು ಗ್ಯಾರಂಟಿ ಅಲ್ವಾ. ಸೊ ಅದಕ್ಕೋಸ್ಕರ ಇಲ್ಲಿ ಪಾಂಡವರ ಕಡೆ ಅವರಿಗೆ ಸೈನ್ಯ ಕಡಿಮೆ ಇರ್ಬೋದು, ಆದ್ರೆ ದೇವೋತ್ತಮ ಪರಮಪುರುಷ ಕೃಷ್ಣ ಇದ್ದಾನೆ ಅಲ್ವಾ. ಅದಕ್ಕೋಸ್ಕರ ಋಷಿಕೇಶ, ಇಂದ್ರಿಯಗಳ ಒಡೆಯನಾದ ಋಷಿಕೇಶ, ಋಷಿಕ ಅಂತಂದ್ರೆ ಇಂದ್ರಿಯ, ಋಷಿಕೇಶ. ಸೊ ಇಂದ್ರಿಯಗಳ ಒಡೆಯನಾದಂತಹ ಋಷಿಕೇಶ ಅವ್ರ ಜೊತೆ ಇದ್ದಾನೆ. ಮತ್ತೆ ಎಲ್ಲಿ ಕೃಷ್ಣ ಇರ್ತಾರೋ ಅಲ್ಲಿ ಭಾಗ್ಯದೇವ